ಹರೇ. ಮನ್ಯೇ ಮಹಾಭಾಗವತಂ ನಾರದಂ ದೇವದರ್ಶನಂ ಏನ ಪ್ರೋಕ್ತ ಕ್ರಿಯಾಯೋಗ ಪರಿಚರ್ಯ ವಿಧಿರ್ ಹರೇಹೇ. ವಿದುರನ್ನು ಮುಂದುವರಿಸಿದನು, ನಾರದ ಮಹರ್ಷಿಗಳು ಭಕ್ತರಲ್ಲೆಲ್ಲ ಅತ್ಯಂತ ಶ್ರೇಷ್ಠರೆಂದು ನಾನು ಬಲ್ಲೆ. ಭಕ್ತಿ ಸೇವಾ ಮಾರ್ಗದ ಪಾಂಚರಾತ್ರಿ ಕ್ರಮವನ್ನು ಸಂಕಲಿಸಿಕೊಟ್ಟ ಅವರು ದೇವೋತ್ತಮ ಪರಮ ಪುರುಷನನ್ನು ಪ್ರತ್ಯಕ್ಷವಾಗಿ ಸಂಧಿಸಿದ ಮಹಾತ್ಮರು. ಸೊ ಇಲ್ಲಿ ಮುಂದುವರಿತಾ ಇರೋದು ಧ್ರುವ ಮಹಾರಾಜರ ವಂಶಜರ ವಿವರಣೆ. ಹಿಂದೆ ನಾವು ಲಾಸ್ಟ್ ಅಧ್ಯಾಯದಲ್ಲಿ ಧ್ರುವ ಮಹಾರಾಜರು ಅವರ ಮಹಿಮೆಯನ್ನು ನಾರದರು ಈ ಪ್ರಚೇತಸರ ಸಭೆಯಲ್ಲಿ ಅವರು 3 ಶ್ಲೋಕದಲ್ಲಿ ಆ ರೀತಿ ವಿವರಣೆ ಮಾಡಿದ್ರು ತುಂಬಾ ಇದರಲ್ಲಿ. ಮತ್ತೆ ಕೊನೆಗೆ ಆ 3 ಶ್ಲೋಕಗಳು ಅವರು ರಚಿಸಿದ್ದು ಹಾಗೆ ಅಂತ ನಾವು ಕೇಳಿದ್ದು. ಸೊ ಅದನ್ನ ಕೇಳಿದ ಇದನ್ನ ಕನೆಕ್ಷನ್ ಇಟ್ಕೊಂಡು ಇವರು ವಿದುರರು ಮೈತ್ರೇಯ ಮಹರ್ಷಿಗಳಿಗೆ ಯಾರು ಈ ಪ್ರಚೇತಸ ಬಗ್ಗೆ ಕೇಳಿದಾರೆ. ಅವರು ಕೇಳಿಲ್ಲ ಅಂತಲ್ಲ, ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ ಅಂತಲ್ಲ. ಆದರೆ ಇನ್ನ ಅವ್ರ ಬಗ್ಗೆ ಹೆಚ್ಚು ಕೇಳಬೇಕು, ಯಾಕಂದ್ರೆ ಇವರು ಹಿರಿಯ ಪುರುಷರು, ಅವರ ಗುರುವಿನ ಸ್ಥಾನದಲ್ಲಿದ್ದಾರೆ ಮೈತ್ರೇಯರು. ಸೊ ಹಾಗೆ ಆ ಉನ್ನತ ಪುರುಷರಿಂದ ಇನ್ನ ಅವರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು, ಅವರೆಲ್ಲ ಶುದ್ಧ ಭಕ್ತರು. ಸೊ ಹಾಗೆ ಅವ್ರ ಬಗ್ಗೆ ಇನ್ನ ತಿಳಿಬೇಕು ಅಂತ ಒಂದು ಕುತೂಹಲತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಕೇಳ್ತಾರೆ, ಎಲ್ಲಿ ಅವರು ಯಾರ ಮಕ್ಕಳು, ಅವರು ಯಾವ ಸಮಯದಲ್ಲಿದ್ರು, ಯಾರ ಕುಟುಂಬದಲ್ಲಿದ್ರು. ಸೊ ನಾವು ವಿಚಾರಣೆ ಯಾರು ಮಾಡಬೇಕು ಅವ್ರ ಬಗ್ಗೆ ಕೇಳ್ತೀವಿ ವೈಯಕ್ತಿಕವಾಗಿ. ಅದೇ ರೀತಿಯಲ್ಲಿ ಪ್ರಚೇತರ ಬಗ್ಗೆ ಮೊದಲಿಗೆ ಈ ಪ್ರಶ್ನೆ ಮೈತ್ರೇಯ. ಸೊ ಮುಂದೆ ಬರುತ್ತೆ, ಮುಂದೆ ಇದು ಮುಂದುವರಿತಾ ಪ್ರಚೇತಸರ ಚಟುವಟಿಕೆಗಳು, ಅವರು ಕೂಡ ಶುದ್ಧ ಭಕ್ತರು, ಅವರ ಚಟುವಟಿಕೆಗಳು ಕೂಡ ಭಾಗವತದಲ್ಲಿ ಇದೆ, ಅವರ ನಿರೂಪಣೆ ಇದೆ. ಸೊ ಕೇಳ್ತಾ ಇರೋದು ಯಾರು ಪ್ರಚೇತಸರು, ಯಾರು ಅವರು, ಯಾರ ಮಕ್ಕಳು ಅವರು ಯಜ್ಞ ಇದು ಚಟುವಟಿಕೆಗಳು ಮಾಡಿದ್ರು, ಆ ಸಭೆ ನಡೀತು, ಅದು ಎಲ್ಲಿ ನಡೀತು, ಯಾವಾಗ ನಡೀತು, ಎಲ್ಲದರ ವಿವರಣೆ ಕೇಳ್ತಾ ಇದ್ದಾರೆ. ಸೊ ಆ ಸಭೆಯಲ್ಲಿ ನಾರದರು ಬಂದು ಧ್ರುವನ ಚರಿತ್ರೆಯನ್ನು ಹೇಳಿದ್ದು ಅಂತ ನಾವು ಹಿಂದೆ ಅಧ್ಯಾಯದಲ್ಲಿ ಕೇಳಿದ್ದು. ಸೊ ಹಾಗೆ ಅವರು ಪ್ರಚೇತಸರ ಬಗ್ಗೆ ಕೂಡ ಈಗ ವಿವರಣೆ, ಈಗ ಪ್ರಶ್ನೆ ಬಂತು ಅಂದ್ರೆ ಅವ್ರ ಬಗ್ಗೆ ಕೂಡ ತಿಳಿಬೇಕು, ಅವ್ರ ಬಗ್ಗೆ ಕೂಡ ಕುತೂಹಲತೆ. ಸೊ ಈ ರೀತಿ ಒಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ಹಾಗೆ ಹೋಗ್ತಾ ಇದೆ ಭಾಗವತ. ಅದು ಆಕ್ಚುಲಿ ಹೇಳ್ಬೇಕು ನಿಲ್ಲೋದಿಲ್ಲ. ಮೂಲತಃ ಭಾಗವತ ನಾವು ಈಗ ಗ್ರಂಥ ನಮ್ಗೆ ಲಭ್ಯವಿರೋ ನೋಡಿದ್ರೆ ಪ್ರಥಮ ಸ್ಕಂದದಲ್ಲಿ ಮೊದಲ ಅಧ್ಯಾಯನೇ ಋಷಿಗಳ ಪ್ರಶ್ನೆ. ಸೊ ಅಲ್ಲಿ ನಾವು ಕೇಳೋದು ಋಷಿಗಳ ಪ್ರಶ್ನೆ ಅಂತ. ಅಲ್ಲಿ ಮೊದಲ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳು ಅಂದ್ರೆ ನೈಮಿಷಾರಣ್ಯ ಈಗಲೂ ಕೂಡ ಇದೆ. ಅದು ಲಕ್ನೋ UP ಉತ್ತರ ಪ್ರದೇಶದ ರಾಜಧಾನಿ. ಸೊ ಅದರ ಅಲ್ಲಿ ನಿಮ್ಸಾರ್ ಒಂದು ರೈಲ್ವೆ ಸ್ಟೇಷನ್ ಈಗಲೂ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಅದರ ಹತ್ರ ನೈಮಿಷಾರ. ಸೊ ಈ ಪ್ರದೇಶಗಳು ಕುರುಕ್ಷೇತ್ರ ಕೂಡ ಈಗಲೂ ಕೂಡ ಇದೆ. ಅದು ಹರಿಯಾಣ, ಅಲ್ಲಿ ಕುರುಕ್ಷೇತ್ರ, ಎಲ್ಲಿ ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿತ್ತು. ಸೊ ಹಾಗೆ ಇದೆಲ್ಲ ಸ್ಥಳಗಳು, ಇದೆಲ್ಲ ನಿರ್ದಿಷ್ಟ ಸ್ಥಳಗಳು. ಸೊ ನೈಮಿಷಾರಣ್ಯ ಅಲ್ಲಿ ನಿಮ್ಸಾರ್ ಹೋಗಿ ನೈಮಿಷಾರಣ್ಯ. ಸೊ ಹಿಂದೆ ಒಂದು ಅರಣ್ಯ, ಅಲ್ಲಿ ಅದು ಬಹಳ ಪವಿತ್ರ ಕ್ಷೇತ್ರ ಅಂತ ಹೇಳಿರೋದು. ದೇವತೆಗಳು ಕೂಡ ಅಲ್ಲಿ ಮಾಡ್ತಾ ಇರೋ ಧರ್ಮ ಕಾರ್ಯಗಳು ಅಂತೆಲ್ಲ ಹೇಳೋದಿದೆ. ಸೊ ಏನಿವೆ, ಆಗಿರುವಾಗ ಆ ಸ್ಥಳದಲ್ಲಿ ಆ ಋಷಿಗಳು ನೆರೆದಿದ್ದರು. ಅವರು ಅಲ್ಲಿ ಪ್ರಶ್ನೆ ಹೇಗೆ ಬರುತ್ತೆ ಮೊದಲಿಗೆ ಅಂದ್ರೆ, ಅವರು ಕೂಡ ಹೇಗೆ ವೇದವ್ಯಾಸರು ಅವರು ಕಲಿಯುಗದಲ್ಲಿ ಈ ರೀತಿ ಎಲ್ಲ ಮನುಷ್ಯನಿಗೆ ತನ್ನ ಜೀವನದ ಗುರಿಯನ್ನು ಪೂರೈಕೆ ಮಾಡೋದು ಬಹಳ ಕಷ್ಟ, ತನ್ನ ಜೀವನದ ಕರ್ತವ್ಯಗಳನ್ನು ಮಾಡೋದು ಬಹಳ ಕಷ್ಟ. ಇದೆಲ್ಲ ನೋಡಿ ಅವರು ಮಾನವ ಜನ್ಮ ಸಿಕ್ಕಿದ್ರು ಕೂಡ ಅದರ ಪರಿಪೂರ್ಣತೆ ಆಗೋದಿಲ್ಲ ಅಂತ ಅವರು ನೋಡಿ, ಹಾಗೆ ಅವರು ನಾರದರು ಇದನ್ನು ರಚಿಸೋದು, ವೇದಗಳನ್ನ ವಿಭಜನೆ ಮಾಡಿ ಅದನ್ನ ಗ್ರಂಥಕರ್ತರಾಗಿ ಬರೆಯೋದು ಮೊದಲಾಗಿ. ಸೊ ಅದೇ ರೀತಿಯಲ್ಲಿ ಇವರು ಕೂಡ, ಈ ಋಷಿ ಮುನಿಗಳು ಕೂಡ, ಅವರು ಕೂಡ ನೋಡಿದ್ದು ಈ ತರ ಕಲಿಯುಗ ಬರುತ್ತೆ, ಇದಕ್ಕೆ ಒಂದು ಶುಭವಾದ ಪ್ರಾರಂಭ ಮಾಡೋಣ. ಯಾವ್ದಾದ್ರು ಒಂದು ಏನಾಗುತ್ತೆ ಗೊತ್ತಿಲ್ಲ, ಈ ಕಾರ್ಯ ಮಾಡೋದು ಮುಂದೆ ಏನಾಗುತ್ತೆ, ಇದು ಸಕ್ಸಸ್ಫುಲ್ ಆಗೋದಿಲ್ಲ, ನಾವು ಅನ್ಕೊಳ್ಳೋದಿಕ್ಕೆಲ್ಲ ಆಗೋದಿಲ್ಲ, ನಮ್ಮ ಕೈಲಿಲ್ಲ. ಆದ್ರೆ ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೆ, ನಮ್ಮ ಕೈಲಿ ಆದದ್ದು ನಾವು ಮಾಡ್ಬೋದು.
ಸೊ ಹಾಗೆ ಇಲ್ಲಿ ಇವರು ಋಷಿಮುನಿಗಳು ಅವರು ಕೂಡ ಕಲಿಯುಗದ ನಮ್ಮ ಮೇಲೆ ಅವರು ಆ ನಮ್ಮ ಮೇಲೆ ಅವ್ರಿಗೆ ಇರೋ ಒಂದು ಕಂಪ್ಯಾಷನ್, ನಾವು ಇದ್ರ ಮೇಲೆ ಕರುಣೆ ಮೇಲೆ ಅವರು ಅಟ್ಲೀಸ್ಟ್ ಒಳ್ಳೆ ಪ್ರಾರಂಭ ಮಾಡೋಣ, ಕಲಿಯುಗಕ್ಕೆ ಒಂದು ಒಳ್ಳೆ ಶುಭ ಪ್ರಾರಂಭ ಅದಕ್ಕೋಸ್ಕರ 1000 ವರ್ಷ ಈ ಯಜ್ಞವನ್ನು ಶುರು ಮಾಡಿದ್ದು. ಅದರಲ್ಲಿ ಮುಖ್ಯವಾಗಿ ಅವ್ರು ತಿಳ್ಕೊಂಡಿದ್ದು, ಬೇರೆ ಸಾಮಾನ್ಯವಾಗಿ ನಾವು ಮಾಡುವ ಯಜ್ಞ ಕ್ರಿಯೆಗಳು, ಯಜ್ಞ ಹೋಮಗಳು, ಅದಕ್ಕಿಂತ ಉನ್ನತವಾದ ಶುಭ ಕಾರ್ಯ ಅಂದ್ರೆ ಭಗವಂತನ ಬಗ್ಗೆ ಕೇಳೋದು, ಶ್ರವಣ. ಹಾಗೆ ಆ ಸಭೆಗೆ ಅವರು ಕರೀತಾರೆ, ಯಾರನ್ನ? ಸೂತ ಗೋಸ್ವಾಮಿಯನ್ನ ಕರೀತಾರೆ, ಸೂತ ಮುನಿಗಳು. ಸೊ ಅವ್ರನ್ನ ಕರೆದು ಅವರಿಗೆ ಪ್ರಶ್ನೆ ಅವರು 6 ಪ್ರಶ್ನೆಗಳು ಅಂತ ಕೇಳ್ತಾರೆ. ಅಲ್ಲಿ ಅವ್ರು ಕೇಳಿದವರು ಮೊದಲ ಅಧ್ಯಾಯ 6 ಪ್ರಶ್ನೆಗಳು. ಸೊ ನೀವು ಎಲ್ಲ ಶಾಸ್ತ್ರವನ್ನು ತಿಳ್ಕೊಂಡಿದ್ದೀರಾ, ಆ ಶಾಸ್ತ್ರಗಳಲ್ಲಿ ಯಾವುದು ಎಲ್ಲದಕ್ಕಿಂತ ಎಲ್ಲರ ಶಾಸ್ತ್ರಗಳ ಸಾರ ಏನು? ಎಲ್ಲ ವೇದ ಜ್ಞಾನ, ಎಲ್ಲ ವೇದ ಪುರಾಣ ಉಪನಿಷತ್ಗಳು ಗ್ರಂಥಗಳ ಸಾರ ಏನು? ಅದರ ಮುಖ್ಯ ಉದ್ದೇಶ ಏನು? ಹಾಗೆ ಅವರ ಪ್ರಶ್ನೆ ಕೇಳೋದು. ಹಾಗೆ ಅವರು ಆರಂಭ ಮಾಡ್ತಾರೆ. ಮತ್ತೆ ಕೃಷ್ಣನ ಲೀಲೆಗಳನ್ನು ವಿವರಿಸಿ, ಕೃಷ್ಣನ ವಿಸ್ತರಣೆಗಳು, ಪುರುಷಾವತಾರಗಳ ಲೀಲೆಗಳನ್ನು ವಿವರಿಸಿ, ಮತ್ತೆ ಕಲಿಯುಗದಲ್ಲಿ ಧರ್ಮದ ಮಾರ್ಗದರ್ಶನ ಯಾರು ಕೊಡೋದು? ಕೃಷ್ಣನಿಲ್ಲ, ಈಗ ಕೃಷ್ಣನ ಅವತಾರ ಮುಗಿದಿದೆ, ಕೃಷ್ಣ ಬದಲಾಗಿ ಇವಾಗ ಏನು ಕಲಿಯುಗದಲ್ಲಿ ನಮಗೆ ಮಾರ್ಗದರ್ಶನ? ಸೊ ಹೀಗೆ ಅವರ ಪ್ರಶ್ನೆ 6 ಪ್ರಶ್ನೆಗಳಾಗಿ ಪ್ರಾರಂಭ ಆಗುತ್ತೆ. ಮತ್ತೆ ಭಾಗವತ ಪ್ರಾರಂಭದಲ್ಲೇ 2ನೇ 3ನೇ ಸ್ಕಂದ ಅಧ್ಯಾಯಗಳಲ್ಲೇ ಅದರ ಉತ್ತರ ಕೂಡ ಕೊಟ್ಬಿಡ್ತಾರೆ. ಯಾರು ಕೊಡ್ತಾರೆ? ಸುತ ಗೋಸ್ವಾಮಿ ಶೌನಕಾದಿ ಋಷಿಗಳಿಗೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರದೋಕ್ಷಜೆ ಅಹೇತುಕ್ಯ ಪ್ರತಿಯತ ಯಾತ್ಮ ಸುಪ್ರಸಿದ್ಧತೆ. ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯ ಜನ್ಮದಲ್ಲಿ ನಾವು ಪಡೆದಿರೋ ಈ ದೇಹ, ಸೊ ಇಲ್ಲಿ ಉನ್ನತ ಚಟುವಟಿಕೆ ಅಂದ್ರೆ ಎಲ್ಲರೂ ಕೂಡ ಆ ಪರಮ ಪುರುಷ ಅಧೋಕ್ಷಜ ಕೃಷ್ಣ ಅವನಿಗೆ ಏನೊಂದು ತಡೆರಹಿತವಾದ ಮತ್ತೆ ನಿರಂತರವಾದ ಯಾವ ಕಾರಣವಿಲ್ಲದೆ ಅಹೈತುಕಿ ಅಪ್ರತ್ಯತ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಅದೇ ಪ್ರತಿಯೊಬ್ಬರ ನಿಜವಾದ ಕರ್ತವ್ಯ, ಅವರ ಉನ್ನತವಾದ ಕರ್ತವ್ಯ. ಸೊ ಇದೇ ಉನ್ನತವಾದ ಧರ್ಮ. ಸೊ ಹೀಗೆ ಅವರು ಒಂದೊಂದಕ್ಕೂ ಅವರ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರ್ತಾರೆ. ಸೊ ಎನಿವೆ, ಹೀಗೆ ಭಾಗವತದಲ್ಲಿ ಎಲ್ಲ ಪ್ರಶ್ನೆ ಉತ್ತರದಲ್ಲಿ ಅದು ಮುಂದುವರಿಯುತ್ತೆ. ಇಲ್ಲ ಅಂದ್ರೆ ಹೇಳ್ಬೇಕು ಅಂದ್ರೆ ಪರೀಕ್ಷಿತ್ ಮಹಾರಾಜರು ಸುತ ಗೋಸ್ವಾಮಿ ಭೇಟಿ ಮಾಡೋದು ಒಂದು ರೀತಿಯಲ್ಲಿ ಒಂದೇ ಪ್ರಶ್ನೆ ಅಂತ ಹೇಳ್ತಾರೆ. ಅವ್ರು ಕೇಳೋದು ಏನು ಅಂದ್ರೆ ಪ್ರತಿ ಮಾನವನ ಕರ್ತವ್ಯ, ಮಾನವ ಜನ್ಮ ನಮ್ಗೆ ಸಿಕ್ಕಿದೆ, ನಮ್ಮ ಕರ್ತವ್ಯ ಏನು? ಸೊ ಈಗ ಕರ್ತವ್ಯ ಅಂದ್ರೆ ನಾವು ದೇಶದಲ್ಲಿ ನೀನು ಈ ದೇಶದಲ್ಲಿ ಹುಟ್ಟಿರೋದ್ರಿಂದ ಈ ದೇಶದ ಕರ್ತವ್ಯ ಇದೆ, ರಾಷ್ಟ್ರ ನಮ್ಗೆ ಹೇಳುತ್ತೆ. ಏನಾದ್ರು ಯುದ್ಧ ಬಂದ್ರೆ ರಾಷ್ಟ್ರ ಹೇಳ್ಬೋದು ನಿಮಗೆ, ನೀವು ಬರ್ಬೇಕು, ಸೈನಿಕರಾಗಿ ಸೇರ್ಕೊಳ್ಬೇಕು ಮಿಲಿಟರಿಗೆ. ಹೀಗೆ ಅವರು ನಮಗೆ ಭೌತಿಕವಾದ ಕರ್ತವ್ಯಗಳು, ಒಂದು ರಾಷ್ಟ್ರ ನಿರ್ದೇಶಿಸ್ತೋ, ಇಲ್ಲಾಂದ್ರೆ ಒಂದು ಸಮಾಜ ನಿರ್ದೇಶಿಸ್ತೋ, ಇಲ್ಲ ಒಂದು ನಾವಿರೋ ಒಂದು ಸನ್ನಿವೇಶಗಳಲ್ಲಿ ನಮ್ಮ ಕರ್ತವ್ಯಗಳು ಉದ್ಭವ ಆಗುತ್ತೋ, ಹೀಗೆ ಆಗತ್ತೆ. ಆದ್ರೆ ನಿಜವಾದ ಕರ್ತವ್ಯ, ನಿಜವಾದ ನಮ್ಮ ಚಟುವಟಿಕೆ ಏನ್ ಮಾಡ್ಬೇಕು? ಸೊ ಅದು ಆ ಪ್ರಶ್ನೆ ಪರೀಕ್ಷಿತ್ ಮಹಾರಾಜರು ಕೇಳೋದು. ಏನು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಏನು ಅಲ್ಟಿಮೇಟ್ ಡ್ಯೂಟಿ ಏನ್ ಮಾಡ್ಬೇಕೇನು, ಏನಕ್ಕೋಸ್ಕರ ನಮ್ಮ ಅಸ್ತಿತ್ವ ಇದೆ, ಏನಕ್ಕೆ ನಾವು ಹುಟ್ಟಿ ಬಂದಿದ್ದೇವೆ, ಏನ್ ಕರ್ತವ್ಯ? ಅದು ಪರ್ಟಿಕ್ಯುಲರ್ಲಿ ಯಾರು ಮನುಷ್ಯ ಈಗ ಸಾವಿನ ದವಡೆಯಲ್ಲಿದ್ದಾರೆ ಅಂದ್ರೆ ಪರೀಕ್ಷಿತ್ ಮಹಾರಾಜ ಸ್ಥಿತಿ, ಅವರಿಗೆ ಶಾಪ ಆಗಿದ್ದು 7ನೇ ದಿವಸದಲ್ಲಿ ಅವರ ಮೃತ್ಯು, ಅವರ ಅಂತ್ಯವಾಗುತ್ತೆ. ಸೊ ಅವ್ರಿಗೆ ನಿರ್ದಿಷ್ಟವಾಗಿ ಸಮಯ ಕೊಟ್ಟಿದ್ರು, 7 ದಿವಸ ಅಂತ ಅವ್ರಿಗೆ ಒಂದು ವಾರ್ನಿಂಗ್, ಎಚ್ಚರಿಕೆ ಇತ್ತು. ನಮಗೆ ಗೊತ್ತಿಲ್ಲ, ನಮಗೆ ಯಾವ ಕ್ಷಣ, ಯಾವ ದಿವಸ, ಯಾವ ವರ್ಷ ಏನು ಗೊತ್ತಿಲ್ಲ. ಕಲಿಯುಗ ಅಂದ್ರೆ ಮೊದಲಿಗೆ ಅಲ್ಪಾಯುಷ ಸಭ್ಯ ಪ್ರಾಯಣ ಅಲ್ಪಾಯುಷ ಕಲಾವಸ್ಮಿ ಯುಗೇಶನ, ಆಯುಷು ತುಂಬಾ ಕಡಿಮೆ. ತುಂಬಾ ಕಡಿಮೆ. ಅದರಲ್ಲೂ ಕೂಡ ಯಾವಾಗ ಏನು ಗೊತ್ತಿಲ್ಲ. ಒಂದು ಸಡನ್ ಆಗಿ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ನೋಡಿದ್ರೆ, ಹೀಗಾಗಿ ಅಲ್ಲಿ ಅಷ್ಟು ಜನ ಅಲ್ಲಿ ಸತ್ತರು, ಈ ಕಾರಣದಿಂದ ಸತ್ತರು, ಹೀಗೂ ಸಾಯ್ತಾರ. ಹೊಸ ವಿಧಾನಗಳು, ಹೊಸ ಇದಾಗಿ ಜನರು ಆಕಸ್ಮಿಕವಾಗಿ ಅಪಘಾತಗಳು, ಇಲ್ಲ ಆರೋಗ್ಯದ ಇದಾಗಿ ಏನೋ ಒಂದು ಹೇಗೆ ಆಗತ್ತೆ. ಸೊ ಹೀಗೆ ಅವ್ರ ಪ್ರಶ್ನೆ ಪರೀಕ್ಷಿತ್ ಮಹಾರಾಜ ಇದ್ದಿದ್ದು, ಹೀಗಿರುವಾಗ ಅವರ ಸ್ಥಿತಿಯನ್ನು ಅವರು ಮೊದಲಿಗೆ ಅವರು ಗುರುತಿಸ್ಕೊಂಡು, ಅವರು ನಾನೀಗ ಸಾವಿನ ದವಡೆಯಲ್ಲಿ ಇದ್ದೀನಲ್ವಾ, ಸೊ ಹೀಗಾಗಿರೋದ್ರಿಂದ ಏನು ಕರ್ತವ್ಯ, ಏನ್ ಮಾಡ್ಬೇಕು, ನಾನೇನ್ ಮಾಡ್ಬೇಕು? ಸೊ ನನಗೆ 7 ದಿವಸಗಳಿದೆ, ನಾನೇನ್ ಮಾಡ್ಬೇಕು? ಸೊ 7ನೇ ದಿವಸದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಮತ್ತೆ ಅವ್ರಿಗೆ ಭಾಗವತವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು? ಶುಕಮುನಿಗಳು ಅವರು.
ಆ ಜನರ ಸಾಮಾನ್ಯ ಚಟುವಟಿಕೆಗಳು, ಆದರೆ ಒಬ್ಬ ನಿಜವಾದ ಆಧ್ಯಾತ್ಮಿಕವಾದ ಚಟುವಟಿಕೆಗಳು ಏನು, ಮತ್ತೆ ಆ ಚಟುವಟಿಕೆಗಳಿಂದ ಹೀಗೆ ಅವನು ಭಗವಂತನ ತೃಪ್ತಿಪಡಿಸ್ತಾನೆ. ಸೊ ಹೀಗೆ ಅವರ ಇಂಟ್ರೊಡಕ್ಷನ್ 2ನೇ ಸ್ಕಂದದಲ್ಲಿ ಆರಂಭ ಆಗುತ್ತೆ. ಸೊ ಮತ್ತೆ ನೀವು ಪ್ರಶ್ನೆ ಮಾಡಿದ್ದು ಇದೇ ಉನ್ನತವಾದ ಪ್ರಶ್ನೆ. ಪ್ರಶ್ನೆಗಳು ಮಾಡ್ತಾ ಇದ್ದೀವಿ, ಅದೇ ಪ್ರಶ್ನೆಗಳು ಈ ರೀತಿಯ ಪ್ರಶ್ನೆ ಇರಬೇಕು, ಈ ರೀತಿಯ ಒಂದು ಆಧ್ಯಾತ್ಮಿಕ ಗುರಿ ಇಟ್ಕೊಂಡು ಇದು ನಮಗೂ ಇದು ಒಳ್ಳೇದು, ಬೇರೆಯವ್ರಿಗೂ ಈ ಪ್ರಶ್ನೆ. ಹೀಗೆ ಮೊದಲಿಗೆ ಶುಕಮುನಿಗಳು ವರಿಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿ ಇನಿ ಯತ್ ಪರಹ. ಸೊ ಹೀಗೆ ಅವ್ರು ಹೇಳೋದವರು. ಸೊ ಎಷ್ಟೆಷ್ಟು ಸಾವಿರ ವಿಷಯಗಳಿರುತ್ತೆ, ಸಾವಿರ ಪ್ರಶ್ನೆ ಉತ್ತರಗಳಿರುತ್ತೆ. ಆದ್ರೆ ಈ ರೀತಿಯ ಪ್ರಶ್ನೆಗಳಿಂದ ಎಲ್ಲರಿಗೂ ಇದು ಲಾಭ ಆಗತ್ತೆ. ಕೇವಲ ಒಬ್ಬ ವ್ಯಕ್ತಿಗೋ, ಒಬ್ಬ ಕುಟುಂಬಕ್ಕೋ, ಒಬ್ಬ ಜನಾಂಗಕ್ಕೋ, ಒಬ್ಬ ಜಾತಿಗೋ, ಇದಕ್ಕಲ್ಲ, ಇದು ಎಲ್ಲರಿಗೂ ಇದು ಎಲ್ಲ ಲೋಕಕ್ಕೆ ಇದು ಕಲ್ಯಾಣ ಇಂತ ಪ್ರಶ್ನೆ ಅಂತ ಅವ್ರಿಗೆ ಪರೀಕ್ಷಿತ ಮಹಾರಾಜರಿಗೆ ಅವರು ಪ್ರೋತ್ಸಾಹಿಸಿದ ಮತ್ತೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಅದಾದವರು ಎರಡನೇ ಸ್ಕಂದದಲ್ಲಿ ಪ್ರಥಮ ಅಧ್ಯಾಯ 2ನೇ ಅಧ್ಯಾಯಿಗೆ ಹೋಗುತ್ತೆ. ಆದ್ರೆ ನಂತರ ಪರೀಕ್ಷಿತ ಮಹಾರಾಜ್ ಇನ್ನೂ ತುಂಬಾ ಪ್ರಶ್ನೆಗಳು ಬರ್ತಾರೆ. ಅವ್ರು ಹೇಳಿದ ವಿಷಯಗಳು ಕೇಳಿ ಮತ್ತೆ ಅವ್ರ ಪ್ರಶ್ನೆಗಳು ಅವ್ರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತು, ಅವ್ರು ಸ್ವಲ್ಪ ಗೊತ್ತು, ಅವರು ಶುದ್ಧ ಭಕ್ತರು. ಆದ್ರೆ ಇನ್ನ ಹೆಚ್ಚು ಇವರಿಂದ, ಶುಕಮುನಿಗಳಿಂದ ಇನ್ನ ಹೆಚ್ಚು ಕೇಳಬೇಕು. ಹಾಗೆ ಏನಂದ್ರೆ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆ ಉತ್ತರ ಸಂಭಾಷಣೆ ಅದು ಮುಂದುವರಿಯುತ್ತೆ. ಮತ್ತೆ ಅದರಲ್ಲಿ ವಿನಿಮಯದಲ್ಲಿ ಪರ್ಟಿಕ್ಯುಲರ್ ಈ ತರ ಒಂದು ಭಾಗವತ ಆ ವ್ಯಕ್ತಿಗಳು ಕುತೂಹಲತವಾಗಿರ್ಬೇಕು, ಹೇಳೋರು ಕೂಡ ಮತ್ತೆ ಅದು ಭಗವಂತನ ಬಗ್ಗೆ ಆಗಿದ್ರೆ ಅದರ ಮೇಲೆ ಅದರ ವಿಷಯ, ಅದಕ್ಕೆ ಒಂದು ಮಿತಿನೇ ಇಲ್ಲ, ಅದು ಎಷ್ಟು ಬೇಕಾದ್ರೂ ಹೋಗ್ತಾ ಇರ್ಬೋದು, ಎಷ್ಟು ಬೇಕಾದ್ರೂ ಕಂಟಿನ್ಯೂ ಆಗ್ತಾ ಇರ್ಬೋದು. ಸೊ ನಾನೇನು ಕೇಳ್ತಾ ಇದ್ದು ಹಾಗೆ ಏನು ಆಯಾಸನೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಇದ್ರ ಎಷ್ಟು ಕೇಳಿದ್ರು ಕೂಡ ಇನ್ನ ಕೇಳ್ತಾ ಇರ್ಬೋದು. ಹರೇ ಕೃಷ್ಣ ಮಂತ್ರ ನಿನ್ನೆ ಕೇಳ್ತಾ ಇದ್ದ ಪ್ರಭುಪಾದರು ಹೇಳ್ತಾ ಇದ್ದು, ಇದು 3 ಪದಗಳಿರೋದು ಅಷ್ಟೇ, ಜಾಸ್ತಿ ಪದಗಳಿಲ್ಲ. ಇದು ಹರೇ ಕೃಷ್ಣ ರಾಮ. ಆದರೆ ಇದನ್ನು 24 ಗಂಟೆ ಶುದ್ಧ ಭಕ್ತರು ಇದನ್ನ ಜಪಿಸ್ಬೋದು, ಇದನ್ನು ಕೀರ್ತಿಸ್ಬೋದು. ಯಾಕಂದ್ರೆ ಇದು ಆಧ್ಯಾತ್ಮಿಕವಾದದ್ದು, ಇದು ಕೃಷ್ಣನ ಸಂಬಂಧದಲ್ಲಿರೋದು. ಕೃಷ್ಣನೇ ಸ್ವತಃ ಅವನ ನಾಮರೂಪನ, ಕೃಷ್ಣನ ಕಲಿಕಾಲೆ ನಾಮಾವತಾರ. ಸೊ ಹಾಗೆ ಅದಕ್ಕೆ ಯಾವ ಒಂದು ಇದು ಇಲ್ಲ, ಅಡೆತಡೆ ಇಲ್ಲ, ಅಡಚಣೆ ಇಲ್ಲ. ದಿವ್ಯವಾದದ್ದು, ಪರಿಶುದ್ಧವಾದದ್ದು, ದಿವ್ಯ ಆನಂದ ಅದ ಇದರಲ್ಲಿ. ಹಾಗೆ ಭಕ್ತಿಯ ಚಟುವಟಿಕೆಗಳು ಹಾಗೆ, ಕೃಷ್ಣ ಚಟುವಟಿಕೆಗಳು ಹಾಗೆ, ಕೃಷ್ಣ ಲೀಲೆಗಳು ಹಾಗೆ. ಸೊ ನಂತರ ಈಗ ಅವರು ಪ್ರಶ್ನೆ ಮಾಡ್ತಾ ಇರೋದು ಅದೇ ಆ ಸಭೆಯಲ್ಲಿ ನೋಡಿ, ಆ ಸಭೆಯಲ್ಲಿ ಅವ್ರು ಕೇಳಿದ್ರು ಯಾರು ಅವರು ಪ್ರಚೇತಸರು, ಯಾರು ಅವರು, ಯಾರ ಮಕ್ಕಳು ಅವ್ರು ಯಾವ ಸಮಯದಲ್ಲಿ ಈ ತರ ಸಭೆ ಮಾಡಿದ್ದು, ಇದೆಲ್ಲ ಹೇಳಿದ್ರು. ಆದ್ರೂ ಅವ್ರು ಆ ಸಭೆ ಬಗ್ಗೆ ಆಗ್ಲೇ ಕೇಳಿದ್ದಾರೆ. ಸೊ ಅವ್ರು ಹೇಳ್ತಾರೆ ಮೂರನೇ ಶ್ಲೋಕದಲ್ಲಿ, ಆ ಸಭೆಯಲ್ಲಿ ನಾರದರು ಇದ್ರು ಅಂತ ನೀವು ಹೇಳಿದ್ರಿ. ಸೊ ಆ ನಾರದರು ಅವರು ಯಾರು? ಅವ್ರು ನಾರದರವರು ದೇವದರ್ಶನಂ ಮಹಾಭಾಗವತಂ ನಾರದಂ ದೇವದರ್ಶನಂ ಅಂತ ಹೇಳ್ತಾರೆ. ಸೊ ಮಹಾಭಾಗವತ ಅಂದ್ರೆ ಭಕ್ತರಲ್ಲಿ ತುಂಬಾ ಮೇಲೆ ಶ್ರೇಣಿಯಲ್ಲಿರೋ ಭಕ್ತರು. ಸೊ ಭಾಗವತ ಅಂದ್ರೆ ಪ್ರತಿಯೊಬ್ಬರು ಭಕ್ತರನ್ನು ಭಾಗವತ ಅಂತ ಹೇಳ್ಬೋದು. ಭಗವದ್ಗೀತಾ ಭಗವಂತನ ಹೇಳಿದ ಪುಸ್ತಕ. ಭಗವಂತನ ಬಗ್ಗೆ ಹೇಳಿರೋ ಗ್ರಂಥ ಭಾಗವತ ಒಂದು ಪುಸ್ತಕ. ಇನ್ನೊಂದು ವ್ಯಕ್ತಿಗಳು ಕೂಡ, ಭಕ್ತರನ್ನು ಕೂಡ ಭಾಗವತ ಅಂತ ಹೇಳ್ಬೋದು. ಆದರೆ ಮಹಾಭಾಗವತ ಅಂದ್ರೆ ಇಲ್ಲಿ ಹೇಳೋದಿರು ಆ ಭಕ್ತರಲ್ಲಿ, ಆ ಭಾಗವತರಲ್ಲಿ ಉನ್ನತ ಶ್ರೇಣಿಯಲ್ಲಿರುವುದು ಮಹಾಭಾಗವತರು. ಸೊ ನಾರದ ಮುನಿಗಳು ಹಾಗೆ ಸಾಮಾನ್ಯ ಭಕ್ತರಲ್ಲ, ಅವರು ಮಹಾಭಾಗವತರು. ಸೊ ಮಹಾಭಾಗವತರ ಸ್ವಲ್ಪ ಲಕ್ಷಣಗಳು ಇಲ್ಲಿ ಒಂದು ರೀತಿ ನೋಡ್ಬೋದು. ನಾರದಂ ದೇವದರ್ಶನ. ಈ ಮಹಾಭಾಗವತರು ಅಂದ್ರೆ ಅವರು ದೇವದರ್ಶನ, ಭಗವಂತನ ದರ್ಶನ, ದೇವತಾ ಪರಪುರುಷನ ದರ್ಶನವನ್ನು ಅವರು ಪಡೆಯೋ ಒಂದು ಶಕ್ತಿ, ಒಂದು ಸಾಮರ್ಥ್ಯ, ಆ ಸ್ಥಿತಿಯಲ್ಲಿದ್ದಾರೆ, ಆ ನೆಲೆಯಲ್ಲಿದ್ದಾರೆ. ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತಾ ಸದೈವ ಹೃದಯೇಶು ವಿಲೋಕಯತಿ ಎಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಮಹಾಭಾಗವತರಂದ್ರೆ ಅವರು ಈ ಭಕ್ತಿಯ ಉನ್ನತ ಶ್ರೇಣಿಯಲ್ಲಿದ್ದು ಅವರು ಪ್ರತಿಕ್ಷಣ ಅವರು ಭಗವಂತನನ್ನು ನೋಡ್ತಾರೆ. ಸೊ ನಾರದರ ಬಗ್ಗೆ ನಾವು ಎಷ್ಟು ಕಡೆ ಕೇಳ್ತೇವೆ ನಾವು, ಅವರು ಭಗವಂತನನ್ನ ಯಾವಾಗ ಬೇಕು ನೋಡ್ಬೋದು. ಆದ್ರೆ ಅವರ ವಿಚಾರನೆ ಕೇಳ್ಬೇಕು ಅಂದ್ರೆ ಭಾಗವತದಲ್ಲಿ ಅದರ ಒಂದು ಇತಿಹಾಸ ಕೂಡ ಇದೆ, ಚರಿತ್ರೆ. ಪ್ರಥಮ ಸ್ಕಂದದಲ್ಲಿ ಅವರು ತನ್ನ ಶಿಷ್ಯರಾದ ವೇದವ್ಯಾಸರಿಗೆ ಹೇಳ್ತಾರೆ ಅವರ ಚರಿತ್ರೆ. ಅಲ್ಲಿ ಹೇಳುವಾಗ ಅವ್ರು ಹೇಳ್ತಾರೆ, ನಾನು ಹಿಂದೆ ಜನ್ಮದಲ್ಲಿ ಹುಟ್ಟಿದ್ದು ನಾನೊಬ್ಬ ಸಾಮಾನ್ಯ
ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಂದ್ರೆ ಒಂದು ಸಮಾಜದಲ್ಲಿ ನನ್ನ ತಾಯಿ ಒಂದು ದಾಸಿ, ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಆ ಜನರಿಗೆ ಸಹಾಯ ಕೊಡ್ತಾ, ಸೊ ಆ ರೀತಿ ಅವರ ಒಂದು ಕೆಲಸ, ಅವರ ವೃತ್ತಿ. ಅವರೇನೋ ಅವರು ದೊಡ್ಡ ಅವ್ರ ತಂದೆ ಬಗ್ಗೆ ಅವರು ಹೇಳುವುದಿಲ್ಲ ನಾರದರು. ಗೊತ್ತಿಲ್ಲ ಏನು ದಾಸಿ. ದಾಸಿ ಅಂದ್ರೆ ಒಂದು ರೀತಿಯಲ್ಲಿ ಆ ಯಾರ ಸಹ ಇದಿರುತ್ತಾರೋ ಸಂಬಂಧನೋ ಏನು ಗೊತ್ತ, ಅದು ಕೂಡ ಅದರ ವಿವರಣೆ ಕೂಡ ಅವರು ಹೇಳೋದಿಲ್ಲ ಆ ರೀತಿ. ಸೊ ಹಾಗೆ ನಾರದ ಮುನಿ ಎಲ್ಲಿಂದ ಎಲ್ಲಿ ಮಹಾಭಾಗವತರಾಗಿದ್ರು ಈ ಇದರಲ್ಲಿ. ಆದ್ರೆ ಹಿಂದಿನ ಜನ್ಮ ನಾವು ಕೇಳೋದು ಭಾಗವತದಲ್ಲಿ ಅವರೊಂದು ದಾಸಿಯ ಮಗ. ಮತ್ತೆ ಹಾಗೆ ಅವರು ಅಲ್ಲಿ ಅವ್ರು ಹೇಳ್ತಾರೆ ಅವ್ರಿಗೆ, ಹಾಗೆ ಅವ್ರಿಗೆ ಅವರೇನು ಶಾಲಾ ಕಾಲೇಜಲ್ಲಿ ಕೂಡ ಅವ್ರಿಗೆ ಸೇರಿಸಿ ಅವ್ರು ಕಲ್ತದ್ದು ಇಲ್ಲ. ಇವಾಗ ತುಂಬಾ ಮುಖ್ಯ. ಇವಾಗ ಎಲ್ಲರೂ ಕೂಡ ಸ್ಕೂಲ್ ಹೋಗ್ಲೇಬೇಕು, ಕಾಲೇಜಿಗೆ ಹೋಗ್ಲೇಬೇಕು, ಇದು ಕಲೀಲೇಬೇಕು, ಇದಿಲ್ಲ ಅಂದ್ರೆ ಏನು ಇದು ಹೀಗೆ ಸರ್ಕಾರದ ದೃಷ್ಟಿ ಕೂಡ ಹೇಗಿರುತ್ತೆ, ಪ್ರತಿಯೊಬ್ಬರನ್ನು ಹೇಗಾದ್ರೂ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅವ್ರಿಗೆ. ಮತ್ತೆ ಇಲ್ಲ ಏನೇನೋ ಹೀಗೆ ಜನರ ಒಂದು ತಂದೆ ತಾಯಿಯರ ಮತ್ತೆ ರಾಷ್ಟ್ರ ಇವರ. ಸೊ ನಾರದರ ಚರಿತ್ರೆ ನೋಡಿ ಆತರ ಏನೋ ಅವರೇನೋ ಆತರ ಫಾರ್ಮಲ್ ಸ್ಕೂಲ್ ಎಜುಕೇಶನ್ ಕೂಡ ಇಲ್ಲ ಅವರಿಗೆ, ನಾರದರಿಗೆ. ಸೊ ಮತ್ತೆ ಆದ್ರೆ ಹೇಳ್ತಾರೆ ಅವರ ಇದರಲ್ಲಿ ಅವ್ರು ಹೇಗೋ ಅವರು ಮಹಾಭಾಗವತರನ್ನ ಅವರು ಭೇಟಿ ಮಾಡ್ತಾರೆ. ಸೊ ಅವರ ಚರಿತ್ರೆಯನ್ನು ಹೇಳೋದು. ಸೊ ಅದು ಅವ್ರಿಗೆ ಅವರ ದೌರ್ಭಾಗ್ಯ ಸ್ಥಿತಿ ಇದ್ರು ಅವರು ತುಂಬಾ ಸೌಭಾಗ್ಯ ಸ್ಥಿತಿ ಅದರ ಒಂದು ಸಂಪರ್ಕದಿಂದ, ಅವರ ಶುದ್ಧ ಭಕ್ತರ ಸಂಪರ್ಕದಿಂದ. ಸೊ ಅವ್ರ ತಾಯಿ ಸಂಪರ್ಕ ಬರೋದು ಮೊದಲಿಗೆ. ತಾಯಿ ಅವರಿಗೆ ಏನೋ ಒಂದು ಸೇವೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಒಂದು ಚಾತುರ್ಮಾಸ್ಯ ಸಮಯ ಅಂದ್ರೆ ವಿಪರೀತ ಮಳೆ. ಸೊ ಆಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕೆ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ಇರೋ ಸನ್ನಿವೇಶದಲ್ಲಿ ನಾರದ ಮುನಿಯ ತಾಯಿ ಇವರನ್ನು ಭೇಟಿ ಮಾಡಿದ್ದು. ಸೊ ಇಲ್ಲ ಅವ್ರು ಇದ್ದದ್ದು ಸ್ಥಳಕ್ಕೆ ಅವ್ರು ಬಂದದ್ದು. ಹಾಗೆ ಅವ್ರಿಗೆ ಕೂಡ ನಾನು ಎಷ್ಟೋ ಜನ ಸೇವೆ ಮಾಡ್ತಾ ಇದ್ದೀನಿ ಅವರ ಇದು. ಈಗ ಇವ್ರಿಗೂ ಕೂಡ ಸ್ವಲ್ಪ ಸೇವೆ ಮಾಡಕ್ಕೆ ಆರಂಭಿಸ್ತಾರೆ. ಸೊ ಅವ್ರನ್ನ ಮಾಡ್ತಾ ನಾರದ ಮುನಿಗಳಿಗೂ ಮಾಡಿದ್ರು ಅವ್ರ ತಾಯಿ ಜೊತೆಗೆ. ಸೊ ಅವ್ರು ಮಾಡಿ ನಂತರ ಅವರ ರೀತಿಯಲ್ಲಿ ಅವರು ಕೂಡ ಭಕ್ತಿಯಲ್ಲಿ ಆಕರ್ಷಣೆ, ಕೃಷ್ಣ ದಿವ್ಯ ಲೀಲೆಗಳನ್ನ ಕೇಳೋದ್ರಲ್ಲಿ, ಮತ್ತೆ ಅವರೆಲ್ಲ ಕ್ರೀಡೆಗಳು ನಾವು ಕೇಳಿದ್ವಲ್ಲ ಹೇಗೆ ನೆನ್ನೆ ಕ್ರೀಡೆಗಳು ಅದೆಲ್ಲ, ಅದರ ಬಗ್ಗೆ ಆಸಕ್ತಿ ಇಲ್ಲ ಧ್ರುವ ಮಹಾರಾಜರಿಗೆ. ಅದೇ ರೀತಿ ನಾರದರು ಕೂಡ ಒಂದು ಚಿಕ್ಕ ಮಗುವಾಗಿದ್ದಾಗಲೂ ಕೂಡ ಅವ್ರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇಲ್ಲ. ಸೊ ಕ್ರೀಡೆಯಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಈಗ ಕ್ರೀಡೆಗಳೇ ಇವಾಗ ಒಂದು ರೀತಿಯಲ್ಲಿ ನೋಡಿ ಜನರು ಹೇಗೂ ಕ್ರೀಡೆಗಳು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ವಯಸ್ಸಾದ್ಮೇಲೆ ಕೂಡ ಕಂಪ್ಯೂಟರ್ ಗೇಮ್ಸ್ ಈಗೆಲ್ಲ ಎಷ್ಟೊಂದು ಇರ್ತೀನಿ ಜನರು ಆ ಚಟಗಳಲ್ಲೂ ಕೂಡ ಏನ್ ಮಾಡೋದು, ಸಮಯ ಹೇಗೆ ಕಳೆಯೋದು, ಸಮಯ ಹೇಗೆ ಕಳೆಯೋದ್ರೆ ನಾವು ಭಗವಂತನ ಭಕ್ತಿ ಚಟುವಟಿಕೆಗಳಲ್ಲಿ ಅದರಲ್ಲಿ ರುಚಿ ಸಿಗಲಿಲ್ಲ ಅಂದ್ರೆ ನಮ್ಗೆ ಯಾವ್ದಾದ್ರು ಬೇರೆ ಚಟುವಟಿಕೆ ಮಾಡ್ಲೇಬೇಕಾ. ಹಾಗೆ ಜನರು ಎಷ್ಟೆಷ್ಟೋ ಈ ರೀತಿ ವಯಸ್ಸಾದವರು ಹಿರಿಯರು ಕೂಡ ಅವರು ಕೂಡ ಈ ರೀತಿ ಚಟುವಟಿಕೆಗಳು ಗೇಮ್ಸ್ ಅಲ್ಲಿ ಇರ್ಬೋದು, ಇದೆಲ್ಲ ಇದೆ. ಆದ್ರೆ ನಾರದರ ಬಗ್ಗೆ ಹೇಳೋದು, ಮಕ್ಕಳಾಗಿ ಕೂಡ ಅವರು ಇಲ್ಲ, ಇದೆಲ್ಲ ಆಸಕ್ತಿ ಇಲ್ಲ, ಯಾವ್ದು ಕ್ರೀಡೆಯಲ್ಲಿ ಆಸಕ್ತಿ ಇಲ್ಲ. ಮತ್ತೆ ಈ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಅವರ ಸೇವೆ ಮಾಡ್ತಾ ಅವರು ಭಗವಂತನ ವಿಷಯ ಶ್ರವಣ ಮಾಡೋದರಲ್ಲಿ ಅವರು ತಲ್ಲೀನರಾಗಿ ಮತ್ತೆ ಅವರು ಕ್ರಮ ತೆಗೆದುಕೊಂಡು ಮತ್ತೆ ಬರುತ್ತೆ ಅವ್ರ ಭಗವಂತನ ಇದರಿಂದ ವ್ಯವಸ್ಥೆಯಿಂದ ಅವರ ತಾಯಿ ಅಂತ್ಯ ಆಗುತ್ತೆ. ಮತ್ತೆ ತಾಯಿ ಅಂತ್ಯ ಆದ್ಮೇಲೆ ಅದನ್ನು ಕೂಡ ಅವರೊಂದು ಒಳ್ಳೇದು ಅಂತ ಸ್ವೀಕರಿಸ್ತಾರೆ. ಅವ್ರು ಅದನ್ನೇನೋ ಅಯ್ಯೋ ಇದು ನನಗೆ ಈ ರೀತಿ ಆಗೋಯ್ತು, ಅನಾಹುತ ಆಗೋಯ್ತು, ನನ್ನ ಜೀವನದಲ್ಲಿ ಈ ತರ ದುರ್ಘಟನೆ ಆಗೋಯ್ತು, ಈಗ ಏನ್ ಮಾಡ್ಲಿ ನಾನು ಈಗ, ಇಲ್ಲ ಅವರು ಇದು ಕೃಷ್ಣನ ಕೃಪೆಯೇ ಅಂತ ಭಾವಿಸಿ ಅವರು ನಂತರ ಅವರು ಮತ್ತೆ ಅವ್ರು ಹೇಗೆ ಅವರು ಶುದ್ಧ ಭಕ್ತರು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ರು. ಸೊ ಆ ರೀತಿಯಲ್ಲಿ ಅವರು ಭಕ್ತಿ ಕಾರ್ಯದಲ್ಲಿ ತೊಡಗುತ್ತಾರೆ. ಆ ತೊಡಗುವಾಗ ಹೇಳ್ತಾರೆ ಮೊದಲಿಗೆ ಅವ್ರಿಗೆ ಭಗವಂತನ ದರ್ಶನ ಆಗತ್ತೆ, ಒಂದು ಸಲ ಆಗತ್ತೆ. ಸೊ ಪ್ರಾರಂಭದಲ್ಲಿ ಹಾಗೆ ಭಗವಂತನು ನಮಗೆ ಭಕ್ತಿ ಕಾರ್ಯದಲ್ಲಿ ಬಹಳ ರುಚಿಯನ್ನು ಕೊಡ್ಬೋದು. ಭಗವಂತನ ಅದೇ ರೀತಿ ನಾರದ ಮುನಿಗೆ ದರ್ಶನವನ್ನೇ ಕೊಟ್ಬಿಟ್ಟ ಭಗವಂತನು. ನಮಗೆ ಅದರ ಕೊಡೋದಿಲ್ಲ ಸಾಮಾನ್ಯವಾಗಿ, ಆದ್ರೆ ತುಂಬಾ ಒಂದು ರೀತಿಯ ಒಂದು ಪ್ರೋತ್ಸಾಹ ಉತ್ಸಾಹವನ್ನು ಭಗವಂತನು ಕೊಡೋ ರೀತಿಯಲ್ಲಿ ಭಗವಂತನು ಮಾಡ್ತಾನೆ. ಆದ್ರೆ ಕ್ರಮೇಣವಾಗಿ ಭಗವಂತನು ನಾವಿನ್ನ ಅಷ್ಟು ಪರಿಪಕ್ವವಲ್ಲ, ಅದನ್ನು ಕಡಿಮೆ ಮಾಡ್ತಾನೆ ಆ ರುಚಿಯನ್ನು ಒಂದು ರೀತಿಯಲ್ಲಿ. ಸೊ ನಾರದರಿಗೂ ಹಾಗೆ ಹೇಳ್ತಾರೆ, ಅವ್ರಿಗೆ ಫಸ್ಟ್ಗೆ ಭಗವಂತನು ಸ್ಪೆಷಲ್ ಕೃಪೆ, ಹೇಗೆ ಧ್ರುವ ಮಹಾರಾಜರಿಗೂ ಕೂಡ ಸ್ಪೆಷಲ್ ಕೃಪೆ, ಸ್ಪೆಷಲ್ ಕರುಣೆ ಅಂದ್ರೆ 5-6 ತಿಂಗಳಲ್ಲಿ ಅವ್ರು ಭಗವಂತ ನೋಡ್ಬಿಟ್ರು ಅವ್ರು, ಮತ್ತೆ ಪರಿಪೂರ್ಣತೆಗಳು ಪಡೆದ್ಬಿಟ್ರು ಬಿಡಿ ಅವ್ರು. ಆದ್ರೆ ನಾರದರ ವಿಷಯದಲ್ಲಿ ಆ ರೀತಿ ಆಗ್ಲಿಲ್ಲ. ಅವ್ರಿಗೆ ಮೊದಲಿಗೆ ಭಗವಂತನು ಕಾಣಿಸ್ಕೊಂಡ, ಅವ್ರ ಹೃದಯದಲ್ಲೇ ಪರಮಾತ್ಮನು ಅವ್ರಿಗೆ ಕಾಣಿಸ್ಕೊಂಡಿದ್ದು. ನಂತರ ಭಗವಂತನು ಅದೃಶ್ಯನಾಗಿ ಮತ್ತೆ ನಾರದರು ಅವ್ರು ಇದೇ ರೀತಿ ನಾನು ಭಗವಂತನ ನೋಡ್ಬಿಟ್ಟೆ, ನಾನು ನನ್ನ ಧ್ಯಾನದಲ್ಲಿ ನನ್ನ
ಇದರಲ್ಲಿ ಮತ್ತೆ ನಾನು ಅದೇ ರೀತಿ ಧ್ಯಾನ ಮಾಡ್ತೇನೆ, ಅದೇ ರೀತಿಯಲ್ಲಿ ಅಭ್ಯಾಸ ಮಾಡ್ತೇನೆ, ಯೋಗಾಭ್ಯಾಸ, ಯಮ ನಿಯಮ ಆಸನ ಪ್ರಾಣಾಯಾಮ. ಸೊ ಅದರಲ್ಲಿ ಅವರು ಕಲ್ತಿದ್ರು ಹಿಂದೆ ಸಮಯದಲ್ಲಿ, ಇದೆಲ್ಲ ಕಾಮನ್ ಇರ್ತಾ ಇತ್ತು. ಹಾಗೆ ನಾರದರು ಕೂಡ ಕಲ್ತಿದ್ರು. ಅವರು ಕಲ್ತವರು ಅದ್ ಮಾಡಿದಾಗ ಅವ್ರಿಗೆ ಭಗವಂತನ ಕಾಣಿಸ್ತಾರೆ. ಮತ್ತೆ ಭಗವಂತನವರಿಗೆ ಅಪಕ್ವ ಕುಯೋಗಿ, ಸೊ ನೀನು ಪಕ್ವವಾಗಿಲ್ಲ ನೀನು, ಮತ್ತೆ ನೀನು ಸಂಪೂರ್ಣ ಶುದ್ಧ ಸುಯೋಗಿ, ಯೋಗ ಇದರಲ್ಲಿ ಅಭ್ಯಾಸದಲ್ಲಿ ಪರಿಪೂರ್ಣತೆ ಪಡೆದಿಲ್ಲ ನೀನು ಇನ್ನ ಕುಯೋಗಿ, ಇನ್ನ ಕಡಿಮೆ, ಇನ್ನ ಅಪಕ್ವ, ಇನ್ನ ಸಂಪೂರ್ಣ ಆಗಿಲ್ಲ ನಿನ್ನ ಅಭ್ಯಾಸ. ಸೊ ಆ ರೀತಿಯಲ್ಲಿ ಭಗವಂತರ ಹೇಳಿ ಆ ಜನ್ಮದಲ್ಲಿ ಅವ್ರಿಗೆ ಕಾಣಿಸ್ತಿಲ್ಲ. ನಾರದರಿಗೆ ಹೇಳ್ಬೇಕು ಅಂದ್ರೆ ಒಂದೇ ಬಾರಿ ಅವರ ಹಿಂದೆ ಜನ್ಮದಲ್ಲಿ ಅವ್ರು ಕಾಣುತ್ತೆ. ನಂತರ ಅವ್ರಿಗೆ ಈ ಜನ್ಮದಲ್ಲಿ ನಾವು ಕೆಲವು ರೀತಿಯಲ್ಲಿ ನಾರದಂ ದೇವದರ್ಶನಂ. ನಾರದ ದೇವದರ್ಶನಂ ಅಂದ್ರೆ ಅವ್ರಿಗೆ ಯಾವಾಗ ಬೇಕಾದ್ರೂ ಭಗವಂತನ ನೋಡ್ಬೋದು. ಸೊ ಶುದ್ಧ ಭಕ್ತರು ಹೇಳೋದು, ಅವರು ಪ್ರತಿಕ್ಷಣ ಅವರ ಹೃದಯದಲ್ಲೇ ಒಂದು ಟಿವಿ ಇರುತ್ತೆ. ಹೇಗೆ ನಾವು ಮಹಾಭಾರತ, ಇದು ಕುರುಕ್ಷೇತ್ರ ಕೇಳ್ತೀವಿ, ಸಂಜಯ ಎಲ್ಲವನ್ನು ಒಂದು ನೋಡ್ತಾ ಧೃತರಾಷ್ಟ್ರರಿಗೆ ವಿವರಿಸಿದ್ರು. ಲೈವ್ ಕಾಮೆಂಟ್ರಿ, ಲೈವ್ ಇವಾಗ ನಾವು ಕೇಳ್ತೇವೆ, ಅಲ್ಲೇ ನಡೀತಾ ಇದೆ, ಅಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಇನ್ನೊಂದು ನಡೀತಾ ಇದ್ರೆ ನೋಡ್ತಾ ಅವ್ರು ನಮಗೆ ವಿವರಿಸ್ತಾರೆ. ಸೊ ಆ ರೀತಿಯಲ್ಲಿ ಅವ್ರು ಅಲ್ಲೇ ಇರ್ಬೇಕು, ಇನ್ನೊಂದ್ ಕಡೆ ಇದ್ರು ಅವರು ಇದು ಸ್ವಲ್ಪ ವಿಷಯ ಹೇಳ್ಬೋದು. ಆದ್ರೆ ಇಲ್ಲಿರೋದು ಸಂಜಯ ಎಲ್ಲ 3 ಡೈಮೆನ್ಷನ್ ವೈಯಕ್ತಿಕವಾಗಿ ಅಲ್ಲಿರೋ ರೀತಿಯಲ್ಲಿ ವೈಯಕ್ತಿಕ ಅವ್ರು ಅಲ್ಲಿರ್ಲಿಲ್ಲ. ಅವ್ರದಿಂದ ಅವರು ಹಸ್ತಿನಾಪುರದಲ್ಲಿ, ನ್ಯೂ ಡೆಲ್ಲಿ. ಇದು ಮಹಾಭಾರತ ಇದು ನಡೀತಾ ಇರೋದು ಕುರುಕ್ಷೇತ್ರ, ಎಷ್ಟು 100 ಮೈಲಿ ಇದೆ. ಸೊ ಆದರೆ ಅವರಿಗೆ ಅಲ್ಲಿ ಆ ದಿವ್ಯ ದರ್ಶನ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ಈ ರೀತಿ ಟಿವಿ ಒಳಗೆ ಇದೆ. ಸೊ ಭಗವಂತನು ಹೃದಯದಲ್ಲೇ ಪರಮಾತ್ಮನಾಗಿದ್ದಾನೆ, ಅವನ ಅಚಿಂತ್ಯನು. ಸೊ ಅವನಿಂದ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಾಣಿಸ್ಬೋದು, ಯಾವ ಒಂದು ಅನುಭವ ಕೂಡ ಆಗ್ಬೋದು. ಹಾಗೆ ಸಂಜಯರಿಗೆ ಸಂಪೂರ್ಣ ಅಲ್ಲಿ ಯುದ್ಧ ಭೂಮಿಯಲ್ಲಿ ಪಾಂಡವರು ಸೇರಿದ್ದಾರೆ, ಕೌರವರು ಸೇರಿದ್ದಾರೆ, ಅವ್ರ ಮಧ್ಯೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ, ಮತ್ತೆ ಅವ್ರ ಮಧ್ಯೆ ಸಂಭಾಷಣೆ ನಡೆಯೋದು, ಅದು ಕೂಡ ನಮಗೆ ಸಂಭಾಷಣೆ ಗೊತ್ತಾಗುದಿಲ್ಲ. ನಮ್ಗೆ ಅಲ್ಲಿ ಹತ್ರದಲ್ಲೇ ಅಲ್ಲಿ ಸ್ಪೆಷಲ್ ಇಟ್ಟಿದ್ರೆ ಇವಾಗ ಟೆಕ್ನಾಲಜಿ ಇರ್ಬೋದು. ಈಗ ಅಲ್ಲಲ್ಲಿ ಮೈಕ್ಗಳಿಟ್ಟು, ಅಲ್ಲಲ್ಲಿ ಕ್ಯಾಮ್ರಾಗಳಿಟ್ಟು, ಬೇರೆ ಬೇರೆ ಆಂಗಲ್ ಅಲ್ಲಿ ಎಲ್ಲ ಡಿಟೆಕ್ಟ್ ಮಾಡಬಹುದು. ಆದ್ರೆ ಈ ರೀತಿಯದು ಕೂಡ ಬೇಡ. ಈ ರೀತಿ ಇದೆಲ್ಲ ಎಷ್ಟಿದ್ರು ಒಂದು ಉಪಕರಣಗಳು, ಯಂತ್ರಗಳು. ಆದ್ರೆ ಭಗವಂತನು ಈ ಯಂತ್ರಗಳನ್ನು ಕೆಲಸ ಮಾಡಿಸೋನು ಭಗವಂತ. ಅವನ ಅಚಿಂತ್ಯ ಶಕ್ತಿಯಿಂದ ಇದೆಲ್ಲ ಕೆಲಸ ಮಾಡೋದು. ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯ. ಭಗವಂತನ ಒಂದು ಇದು ವಿವರಣೆ ಅಂದ್ರೆ ಅವನ ಅನಂತ ಶಕ್ತಿಗಳಿವೆ. ಪರಾಸ್ಯ ಶಕ್ತಿ ವಿವಿಧೈವ, ಯಾವ ರೀತಿಯ ಇದೆ ಗೊತ್ತಿಲ್ಲ ಆ ಶಕ್ತಿ. ಸೊ ಇದನ್ನ ಯಾವುದೋ ಒಂದೋ ಎರಡೋ ಭಗವಂತನ ವ್ಯಕ್ತಪಡಿಸಿ ಈ ವಿಜ್ಞಾನಿಗಳ ಮೂಲಕ, ಇನ್ನೊಬ್ಬರ ಮೂಲಕ ನಮಗೆ ಆ ಟೆಕ್ನಾಲಜಿ ಬರುತ್ತೆ. ನಮಗೆ ಒಂದು ಈ ರಿಮೋಟ್ ಮೈಕ್ ಬರುತ್ತೆ, ಇನ್ನೊಂದು ವೈರ್ಲೆಸ್ ಬ್ಲೂಟೂತ್ ಇದು ಬರುತ್ತೆ, ಈ ಸಿಗ್ನಲ್ ಇಂದ ಇನ್ನೊಂದು ಬರುತ್ತೆ, ಏನೋ ಬರುತ್ತೆ ನಮ್ಗೆ. ಸೊ ಇದು ಎಲ್ಲ ಏನೋ ಒಂದು ಭಗವಂತನು ಅವನ ಅಚಿಂತ್ಯ ಶಕ್ತಿ, ಅಪಾರ ಶಕ್ತಿಗಳಲ್ಲಿ ಒಬ್ಬರ ಮೂಲಕ ಅವರ ಪ್ರಯತ್ನಕ್ಕೆ ಗುರುತಿಸುವ ಇನ್ನೊಂದು ಭಗವಂತನ ಮುಂದೆ ದುರಾಲೋಚನೆಯಿಂದ ಅವರು ವ್ಯಕ್ತಪಡಿಸ್ತಾರೆ. ಸೊ ಎನಿವೆ, ಇದೇನು ಯಾವುದು ಇಲ್ದೇನೋ ಸಂಜಯ ಧೃತರಾಷ್ಟ್ರರಿಗೆ ಸಂಪೂರ್ಣ ಮಹಾಭಾರತವನ್ನು ತಿಳಿಸಿದ್ದು. ಅದರಲ್ಲೇ ಈ ಭಗವದ್ಗೀತೆ ಕೂಡ ಅರ್ಜುನನು ಕೇಳಿದ ಪ್ರಶ್ನೆಗಳು ಭಗವಂತ ಶ್ರೀಕೃಷ್ಣ ಉತ್ತರಿಸಿದನು. ಇದು ಅಲ್ಲಿ ಸೊ ಎನಿವೆ, ಅದು ಶುದ್ಧ ಭಕ್ತರ ಸ್ಥಿತಿ. ಶುದ್ಧ ಭಕ್ತರಂದ್ರೆ ಅವ್ರಿಗೆ ಆ ರೀತಿಯ ಒಂದು ದಿವ್ಯ ಶಕ್ತಿ ಇರುತ್ತೆ. ಸೊ ನಾರದರು ಆ ದಿವ್ಯ ಶಕ್ತಿ, ದಿವ್ಯ ದರ್ಶನ, ದೇವದರ್ಶನ ಅಂದ್ರೆ ಭಗವಂತನನ್ನು ಯಾವಾಗ ಕೂಡ ನೋಡ್ಬೋದು, ಯಾವಾಗ ಕೂಡ ಅವ್ರಿಗೆ ಎಂಟ್ರಿ ಇದೆ. ಅವ್ರಿಗೇನು ಯಾವತ್ತೂ ಕೂಡ ನಿಮ್ಗೆ ಇದು ಬೇಕು, ವೀಸಾ ಬೇಕು, ಪಾಸ್ಪೋರ್ಟ್ ಬೇಕು, ನೀವು ಎಲ್ಲಿಂದ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ ನೀವು, ಏನು ಕಂಡೀಷನ್ ಇಲ್ಲ ಅವ್ರಿಗೆ. ಸೊ ಅವ್ರಿಗೆ ಫ್ರೀ ಎಂಟ್ರಿ. ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಯಾರು ಕೂಡ ಯಾವಾಗ ಕೂಡ ಎಲ್ಲೂ ಕೂಡ ಅವ್ರಿಗೆ ತಡೆಯಲಿಕ್ಕೆ ಆಗೋದಿಲ್ಲ. ಅವರು ನಾರದರು ಆ ರೀತಿಯ ಒಂದು ಶುದ್ಧ ಭಕ್ತರು. ಆಚಾರ್ಯ ಪ್ರಭುಪಾದ ಹೇಳುದು, ಅವರು ತಮ್ಮ ಒಂದು ರೀತಿ ಇದರಲ್ಲೇ ಭಕ್ತರು. ಈಸ್ ಎ ಡಿವೋಟಿ ಇನ್ ಇಸ್ ಓನ್ ಕ್ಯಾಟಗರಿ. ಅವರ ಸ್ಪೆಷಲ್, ಎಷ್ಟು ವಿಶೇಷತೆ ಅಂದ್ರೆ ಅವರ ರೀತಿಯಲ್ಲಿ ಯಾರು ಇಲ್ಲ. ಆ ರೀತಿ ನಾರದರು ಭಗವಂತನ ಇಚ್ಛೆಯಿಂದ ಅವರು ಭೌತಿಕ ಲೋಕದಲ್ಲಿ ಇದ್ದಾರೆ. ಎಲ್ಲ ಬ್ರಹ್ಮಾಂಡದಲ್ಲಿ, ಎಲ್ಲ ಲೋಕಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅವರು ದೇವತೆಗಳ ಹತ್ರ ಹೋಗ್ತಾರೆ, ಮತ್ತೆ ಇಲ್ಲಿ ಮಾನವರ ಹತ್ರ ಬರ್ತಾರೆ, ಮತ್ತೆ ಅಲ್ಲಿ ದಾನವರ ಹತ್ರ ಕೂಡ ಹೋಗ್ತಾರೆ, ಕಂಸನ ಹತ್ರ ಕೂಡ ಹೋಗ್ತಾರೆ, ಹಿರಣ್ಯಕಶಿಪು ಹತ್ರ ಹೋಗ್ತಾರೆ, ಎಲ್ಲರ ಹತ್ರ ಕೂಡ ಹೋಗ್ಬೋದು. ಎಲ್ಲರ ಹತ್ರ ಹೋಗ್ತಾರೆ, ಎಲ್ಲರೂ ಕೂಡ ಅವ್ರನ್ನ ಗೌರವಿಸ್ತಾರೆ. ಸೊ ಆ ರೀತಿಯ ವ್ಯಕ್ತಿ ನಾರದರು. ಮತ್ತೆ ಅವ್ರ ಬಗ್ಗೆ ಏನ್ ಹೇಳ್ತಾ ಇರೋದು, ಏನೋ ಪ್ರೋಕ್ತ ಕ್ರಿಯಾಯೋಗ ಪರಿಚರ್ಯ ವಿಧಿರ್ ಹರೇಹೇ ಅಂತ ಹೇಳ್ತಾರೆ. ಅದು ಆಚಾರ್ಯರು, ನಮಗೆ ಪ್ರಭುಪಾದರು, ಸಂಸ್ಥಾಪಕ ಆಚಾರ್ಯರು ಅವರು ತಿಳಿಸ್ತಾ ಇರೋದು, ಆ ನಾರದರು ಕೊಟ್ಟಿರೋದು ಅರ್ಚನಾ ವಿಧಿ,
ಪರಿಚರ್ಯಾ ವಿಧಿ ಅಂದ್ರೆ ಹೇಗೆ ಭಗವಂತನನ್ನು ಆರಾಧಿಸುವುದು, ಪೂಜಿಸುವುದು, ದೇವತಾ ಇದು ದೇವಸ್ಥಾನದಲ್ಲಿ ಭಗವಂತನಿಗೆ ಯಾವ ರೀತಿಯಲ್ಲಿ ಸೇವೆ ಮಾಡೋದು, ದೇವಸ್ಥಾನದಲ್ಲೋ ಇಲ್ಲ ಮನೆಯಲ್ಲೋ ಅದು ಹೇಗೆ ಅದನ್ನ ಮೂರ್ತಿಯನ್ನು ಸ್ಥಾಪಿಸೋದು, ಮತ್ತೆ ಏನು ಕ್ರಮಗಳನ್ನು ಆಚರಿಸಬೇಕು, ಮತ್ತೆ ಎಲ್ಲ ಒಂದು ವಿಧಿ ನಿಯಮಗಳು, ಯಾವ್ದು ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವುದು ಅಪರಾಧಗಳು. ಸೊ ಈ ರೀತಿ ಸಂಪೂರ್ಣ ಚಟುವಟಿಕೆಗಳಿದೆ. ಸೊ ಹೇಳ್ತಾರೆ ಇದು ನಾರದ ಪಂಚರಾತ್ರ ಅಂತ ಹೇಳ್ತಾರೆ. ಸೊ ಕೆಲವು ಪಂಚರಾತ್ರಗಳಿವೆ ಆ ರೀತಿಯಲ್ಲಿ, ನಾರದ ಪಂಚರಾತ್ರ, ಶ್ರೀ ಪಂಚರಾತ್ರ, ಈ ರೀತಿ ಈ ಪೂಜಾ ವಿಧಾನ. ಸೊ ವಿಶೇಷವಾಗಿ ಇಲ್ಲಿ ಹೇಳ್ತಾ ಇರೋದು ನಾರದರು ಕೊಟ್ಟಿದ್ದು ನಾರದ ಪಂಚರಾತ್ರ. ಈ ಪೂಜಾ ವಿಧಾನದಿಂದ ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ಬೋದು, ಇದರಿಂದ ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಬೋದು ನಾವು. ಸೊ ಇದನ್ನು ನಾರದರು ಈ ಪಂಚರಾತ್ರ ವಿಧಿಯಲ್ಲಿ ನಾರದ ಪಂಚರಾತ್ರ ಅನ್ನೋ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಭುಪಾದ ನಮ್ಗೆ ಹೇಳ್ತಾ ಇರೋದು, ನಾವು ನಮ್ಮ ಈ ಇದರಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಇದನ್ನು ಅಭ್ಯಾಸ ಮಾಡ್ತಿದ್ವಿ, ಪಾಲನೆ ಮಾಡ್ತೀವಿ. ಜೊತೆಗೆ ಭಾಗವತ ಧರ್ಮ, ಶ್ರೀಮದ್ ಭಾಗವತ ನಾವು ಏನ್ ಮಾಡ್ತಾ ಇದ್ವಿ, ಇದರಲ್ಲಿ ವಿಶೇಷವಾಗಿ ಇದು ಅವಲಂಬಿಸಿರೋದು ಶ್ರವಣ ಕೀರ್ತನ ಮೇಲೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇತ್ ನವಲಕ್ಷಣ. ಸೊ ಈ ಭಕ್ತಿಯಲ್ಲಿ 9 ಲಕ್ಷಣಗಳು. ಸೊ ವಿಶೇಷವಾಗಿ ಇದು ಶ್ರವಣ ಕೀರ್ತನ ಇದು, ಮತ್ತೆ ಹಾಗೆ ಸ್ಮರಣ, ಇದೆಲ್ಲರೂ ಕೂಡ ಭಾಗವತ ವಿಧಿಯನ್ನೇ ಅಂತೇಳಿ ಹೇಳ್ಬೋದು. ಹೆಚ್ಚಾಗಿ ಇದೆ, ಒಂದೊಂದ್ಸಲ ಒಂದು ಓವರ್ಲ್ಯಾಪ್ ಇದೆ. ಯಾಕಂದ್ರೆ ಇದು ಅರ್ಚನಾ ವಿಧಿಯಿಂದಲೂ ನಮಗೆ ಭಗವಂತನ ಸ್ಮರಣೆ, ಭಗವಂತನ ಇದು ಪಡಿಲಿಕ್ಕೆ ಇದು ಮಾಡುತ್ತೆ. ಆದ್ರೆ ಹೆಚ್ಚಾಗಿ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆ ವಿಧಾನ, ಆ ಪೂಜಾ ವಿಧಾನ, ಆ ಅರ್ಚನಾ, ಭಗವಂತನ ಮೂರ್ತಿಯನ್ನು ಸ್ಥಾಪಿಸಿ ಅವನಿಗೆ ಆ ರೀತಿ ಅವನಿಗೆ ಭಕ್ತಿ ಸೇವೆ ಮಾಡೋದು, ಅದು ಪಾಂಚರಾತ್ರಿಕ ವಿಧಿ ಆ ಒಂದು ಭಾಗ ಅಂತ ಹೇಳ್ಬೋದು. ಮತ್ತೆ ಭಾಗವತ ವಿಧಿ ಅಂದ್ರೆ ಆ ಭಗವಂತನ ಪೂಜಾ ವಿಧಾನವಿಲ್ಲದೆ ಕೂಡ ನಾವೀಗ ಭಗವಂತನ ಅವನು ಹೇಳ್ಬೋದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದಕ್ಕೆ ನಮಗೆ ಏನು ಭಗವಂತನ ಎದುರೇ ಹೇಳ್ಬೇಕು ಅಂತಿಲ್ಲ. ಭಗವಂತ ಎದುರೇ ಅಂದ್ರೆ ಭಗವಂತನ ಮೂರ್ತಿಯ ಎದುರೇ ಒಳ್ಳೇದು. ಭಗವಂತನ ಅವರ ಅರ್ಚನಾ ಪದ್ಧತಿಯಲ್ಲಿ ಭಗವಂತನ ಎದುರು ಹರೇ ಕೃಷ್ಣ ಮಂತ್ರವನ್ನು ಹೇಳಿದ್ರೆ ಒಳ್ಳೇದೇ. ಈಗ ಭಗವಂತನು ಕೂಡ ಸಂತೋಷ ಇದು. ಸೊ ಆದರೆ ಇದನ್ನ ಇಲ್ಲಿ ಕೂಡ ಹೇಳ್ಬೋದು. ಇಲ್ಲಿ ನಾವು ದೇವಸ್ಥಾನದಲ್ಲೇ ಹೇಳ್ಬೇಕು ಹರೇ ಕೃಷ್ಣ ಮಂತ್ರ, ನಾವು ದೇವರ ಎದುರೇ ಅವನ ಪೂಜೆ ಮಾಡೋವಾಗೆ ಹೇಳ್ಬೇಕು, ಆತರ ಇಲ್ಲ. ಈಗ ಹರೇ ಕೃಷ್ಣ ಮಂತ್ರ ಎಲ್ಲಿ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ಶ್ರವಣ, ಭಗವಂತನ ವಿಷಯ ಕೇಳೋದು, ಇದು ಭಗವಂತನ ಎದುರೇ ಅಲ್ಲೇ ನಾವು ಮಂದಿರದಲ್ಲೇ ಕೂತು ಇದು ಭಾಗವತವನ್ನು ಭಗವದ್ಗೀತೆಯನ್ನು ಕೇಳಬೇಕು. ಇಲ್ಲ, ಇದನ್ನ ನಾವು ಎಲ್ಲೂ ಕೂಡ ಕೇಳ್ಬೋದು, ಯಾವ ಸಮಯದಲ್ಲೂ ಕೇಳ್ಬೋದು, ಯಾರು ಕೂಡ ಕೇಳ್ಬೋದು. ಸೊ ಈ ರೀತಿ ಮತ್ತೆ ಪೂಜೆ ಮಾಡಕ್ಕೆ ಕ್ರಮಗಳಿದೆ. ಪೂಜೆ ಮಾಡೋ ವ್ಯಕ್ತಿ ಅವರು ಈ ರೀತಿಯ ಒಂದು ಅರ್ಹತೆಗಳನ್ನು ಪಡಿಬೇಕು. ಒಬ್ಬ ಗುರುವನ್ನು ಸ್ವೀಕರಿಸಿ ಗುರುವಿನ ನಿರ್ದೇಶನದಲ್ಲಿ ಅವರ ಜೀವನವನ್ನು ಪಾಲಿಸಬೇಕು, ನಿಯಮಗಳನ್ನು ಪಾಲಿಸಿ, ಮತ್ತೆ ಪಾಪ ಕಾರ್ಯಗಳಿಂದ ದೂರ ಇರಬೇಕು. ಸೊ ಇದೆಲ್ಲ ಇದು ಕಂಡೀಷನ್ ಇದೆ ಪೂಜೆ ಮಾಡಕ್ಕೆ. ಯಾರು ಕೂಡ ಮಾಡ್ಬೋದು, ಆದ್ರೆ ಪೂಜೆ ಮಾಡಕ್ಕೆ ಸ್ವಲ್ಪ ಮಿನಿಮಮ್ ಕಂಡೀಷನ್ ಇದೆ. ಮಿನಿಮಮ್ ಕಂಡೀಷನ್ ಅಂದ್ರೆ ಅವರು ಒಂದು ಗುರುವಿನ ಆಶ್ರಯದಲ್ಲಿ ಅವ್ರ ಅಭ್ಯಾಸ ಮಾಡಬೇಕು, ಗುರು ಅವ್ರಿಗೆ ಸಮ್ಮತಿ ಕೊಟ್ಟು ಅವ್ರನ್ನ ಈ ಅರ್ಚನಾ ಪದ್ಧತಿ ತೊಡಗಿಸ್ತಾರೆ, ಸೇವೆಯಲ್ಲಿ ತೊಡಗಿಸ್ತಾರೆ. ಈ ತರ ಕ್ರಮಗಳು ಪಂಚರಾತ್ರ ವಿಧಿ ಅಂದ್ರೆ ಈ ರೀತಿ ತುಂಬಾ ಕಂಡೀಷನ್ಸ್, ರೂಲ್ಸ್ ಇದೆ. ಆದ್ರೆ ಭಾಗವತ ವಿಧಿ ಎಲ್ಲಿ ಬೇಕಾದ್ರೆ ಯಾರು ಯಾವಾಗ ಬೇಕು ಮಾಡ್ಬೋದು. ಸೊ ಆದರೆ ಎರಡೂ ಕೂಡ ಬೇಕು. ಪಂಚರಾತ್ರ ವಿಧಿ, ಭಾಗವತ ವಿಧಿ ಅಂದ್ರೆ ಹಾಗೆ ಯಾವ ಒಂದು ವ್ಯವಸ್ಥಿತವಾದ ಇಲ್ಲದೆ ನಾವು ಆ ಉತ್ಸಾಹವನ್ನು ಕಳ್ಕೊಂಡ್ಬಿಡ್ತೇವೆ. ಇಲ್ಲಂದ್ರೆ ಮತ್ತೆ ನಮ್ಮ ಹಿಂದೆಯ ಹಳೆಯ ದುರಭ್ಯಾಸಗಳಿರುತ್ತೆ, ಸೊ ಅದು ಮತ್ತೆ ನಮ್ಮನ್ನ ಇಟ್ಕೊಂಡ್ಬಿಡುತ್ತೆ. ಯಾವಾಗ ಬೇಕಾದ್ರೂ ಜಪ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಜಪ ಮಾಡ್ಬೋದು, ಯಾಕೆ ನಾನು ಬೆಳಿಗ್ಗೆ ಯಾಕೆ ಹೇಳ್ಬೇಕು, ಯಾಕೆ ಸ್ನಾನ ಮಾಡ್ಬೇಕು, ಇದೆಲ್ಲ ಪಂಚರಾತ್ರ ವಿಧಿಯಲ್ಲಿ ಇದೆಲ್ಲ ಕ್ರಮಗಳಿದೆ. ಭಗವಂತನ ಎದುರು ನೀವು ಪೂಜೆ ಮಾಡ್ಬೇಕು ಅಂದ್ರೆ ನೀವು ಆ ರೀತಿ ಸ್ನಾನ ಮಾಡಿ, ಮತ್ತೆ ಫ್ರೆಶ್ ಕ್ಲೋತ್ಸ್ ಧರಿಸಿ, ಮತ್ತೆ ಭಗವಂತನ ಮನಸ್ಸನ್ನು ಕೂಡ ಆ ರೀತಿ ತಯಾರಿ ಮಾಡಿ. ಇದು ಹೊರಗೆ ಪೂಜೆ ಮಾಡೋದು ಇರ್ಬೋದು, ಅದ್ರ ಒಳಗೆ ಮಾನಸ ಪೂಜೆ, ಅದ್ರ ಮುಂಚೆ ಕ್ರಮಗಳಿದೆ. ಅಂತರ್ಯವಾಗಿ ಕೂಡ ಭಗವಂತನ ಚಿಂತನೆ ಮಾಡಿ ಮತ್ತೆ ನೀವು ಅದನ್ನ ಮಾಡೋದು. ಸೊ ಅದಕ್ಕೆ ಸ್ವಲ್ಪ ಪ್ರೀ ಕಂಡೀಷನ್ಸ್. ಸೊ ಇದು ಪಂಚರಾತ್ರ ವಿಧಿ. ಇದು ಅದು ಬಹಳ ಡೀಟೇಲ್ ಅಲ್ಲಿ ಇರ್ತಾ ಇತ್ತು. ಎಷ್ಟು ಡೀಟೇಲ್ ಆಗಿ ಅಂದ್ರೆ ಹೇಳೋದು ಏನದು, ಕೃತ್ಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಕೈ ದ್ವಾಪರೇ ಪರಿಚರ್ಯಾಯನ್ ಕಲೌತದ ಹರಿಕೀರ್ತನ. ಸೊ ಒಂದು ಕಡೆ ಹೇಳೋದು, ಈ ಪರಿಪೂರ್ಣತೆ ಪಡೆಯೋದು, ಮಾನವ ಜನ್ಮದ ಪರಿಪೂರ್ಣತೆ ಸತ್ಯಯುಗದಲ್ಲಿ ಹೇಗಾಗ್ತಾ ಇತ್ತು, ಧ್ಯಾಯತೋ ವಿಷ್ಣುವಿನ ಮೇಲೆ ಧ್ಯಾನ. ಧ್ಯಾನ ಈಗ ಧ್ರುವ ಮಹಾರಾಜರು ಮಾಡಿದ್ದು ಧ್ಯಾನ ಮಾಡಿತ್ತು. ಅವರು ಧ್ಯಾನ ಜೊತೆಗೆ ಬೇರೆ ಬೇರೆ ಪ್ರಕ್ರಿಯೆಗಳಿತ್ತು, ಅದ್ರ ಮುಖ್ಯವಾಗಿ ಧ್ಯಾನ.
ಮುಖ್ಯವಾಗಿ ಅವರು ಯಮ ನಿಯಮ ಆಸನ ಪ್ರಾಣಾಯಾಮ ಎಲ್ಲ ಮಾಡ್ತಾ ಮನಸ್ಸನ್ನು ನಿಗ್ರಹಿಸಿ ಅವ್ರ ಭಗವಂತನನ್ನು ಪರಮಾತ್ಮನ ಮೇಲೆ ಮನಸ್ಸನ್ನು ನಿಲ್ಲಿಸಿ ಮತ್ತೆ ಅವರು ಇದೆ ಬೇರೆ ಭಗವತಿ ವಾಸುದೇವ ಅವರ ಉಚ್ಚಾರಣೆ ಇದೆ, ಅವರು ಭಗವಂತನ ಆರಾಧಿಸಿದ್ದಿದೆ. ಅದೇ ಮುಖ್ಯವಾದದ್ದು ಧ್ಯಾನ ಅಭ್ಯಾಸ, ಆ ಪ್ರಕ್ರಿಯೆ ಮುಖ್ಯವಾದದ್ದು ಆ ಯೋಗಾಭ್ಯಾಸ. ಅದರಿಂದ ಭಗವಂತನನ್ನು ಅವರು ನೋಡಿದ್ದು, ಅವರು ಅದು ಸಾಕ್ಷಾತ್ಕಾರ ಪಡೆದದ್ದು. ಕೃತೆಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಕೆ. ತ್ರೇತಾಯುಗದಲ್ಲಿ ಹೆಚ್ಚಾಗಿ ಮತ್ತೆ ಸೂಕ್ತವಾದ ವಿಧಾನ ಯಜ್ಞ ಮಾರ್ಗ, ಯಾಜ್ಞಿಕ ಯಜ್ಞ ಹೋಮಗಳು, ಆ ಚಟುವಟಿಕೆಗಳು. ದ್ವಾಪರೇ ಪರಿಚರ್ಯಾಯಂ. ಸೊ ದ್ವಾಪರ ಯುಗದಲ್ಲಿ ಪರಿಚರ್ಯ ಇದೇನು ಇವತ್ತು ಹೇಳ್ತಾರೆ ನಾವು, ಪರಿಚರ್ಯ ವಿಧಿರ್ ಹರೆ. ಸೊ ದ್ವಾಪರೇ ಪರಿಚರ್ಯಾಯ, ಅರ್ಚನಾ ವಿಧಿ. ಸೊ ಅರ್ಚನಾ ವಿಧಿ ಅಂದ್ರೆ ಅಲ್ಲಿ ತುಂಬಾ ನಿರ್ದೇಶನಗಳಿದೆ. ಸೊ ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದಲ್ಲೂ ನಾವು ನಮ್ಮ ಇತರ ವೈಷ್ಣವ ಸಂಪ್ರದಾಯಗಳು ಹೆಚ್ಚಾಗಿ ದಿನ ಬಹಳ ರೂಲ್ಸ್ ಇದೆ ಅಲ್ಲಿ. ಅವರು ಬಹಳ ಇದರ ಪ್ರಕ್ರಿಯೆಗಳನ್ನು ಪಾಲನೆ ಮಾಡ್ತಾರೆ. ಶ್ರೀ ವೈಷ್ಣವ ಸಂಪ್ರದಾಯ ಆಗ್ಬೋದು, ಮಾಧ್ವ ಸಂಪ್ರದಾಯ ಆಗ್ಬೋದು. ಸೊ ಬಹಳ ಪರಿಚರ್ಯ ಅರ್ಚನಾ ಪದ್ಧತಿಗಳ ತುಂಬಾ ವಿಸ್ತಾರವಾದ ಅಭ್ಯಾಸಗಳಿವೆ. ಆದರೆ ಇದು ಅಷ್ಟು ಡೀಟೇಲ್ ಹೇಳ್ಬೇಕು ಅಂದ್ರೆ ಇದು ದ್ವಾಪರ ಯುಗ. ಕಲಿಯುಗದಲ್ಲಿ ಕಲೌತದ್ ಹರಿಕೀರ್ತನ. ಕಲಿಯುಗದಲ್ಲಿ ನಮಗೆ ಮುಖ್ಯವಾಗಿ ಭಾಗವತ ಮಾರ್ಗ, ಹರಿಕೀರ್ತನ, ಹರಿನಾಮ ಒಂದೇ ಸಾಕು. ಕಲಿಯುಗದಲ್ಲಿ ಹರಿನಾಮ ಮುಖ್ಯವಾಗಿ ಇದು. ಅದ್ರ ಜೊತೆಗೆ ಆಚಾರ್ಯ ಶ್ರೀಲ ಪ್ರಭುಪಾದರು ಹೇಳಿದಾಗೆ ನಮಗೆ ನಮ್ಮ ದುರಭ್ಯಾಸಗಳಿದೆ, ನಮ್ಮ ಇನ್ನೊಂದಿದೆ. ನಾವು ಆ ರೀತಿ ಸಂಪೂರ್ಣ ಏನು ಹೇಳ್ತಾರೆ, ಹರೇ ಕೃಷ್ಣ ಮಂತ್ರ ಒಂದು ಸಲ ಹೇಳಿದ್ರೆ ಎಲ್ಲ ಪಾಪಗಳು ಹೋಗ್ಬಿಡ್ತಾರೆ, ಕರೆಕ್ಟ್ ಅದು. ಆದ್ರೆ ಮತ್ತೆ ಏನಂದ್ರೆ ಮತ್ತೆ ನಾವು ಪಾಪಗಳು ಮಾಡ್ತೀವಿ. ಸೊ ನಮಗೆ ಆ ಪಾಪ ಮಾಡುವ ಒಂದು ಇದು ಏನ್ ಹೇಳ್ತಾರೆ, ಆ ರುಚಿ, ಆ ಒಂದು ಇದು ರೀತಿಯ ಒಂದು ಇದು ನಮ್ಮ ಏನು ಕಾಡ್ತಾ ಇದೆ. ಹಾಗಾಗಿ ನಮಗೆ ಅದನ್ನು ಕೂಡ ಹೋಗ್ಬೇಕಾದ್ರೆ ಸೊ ಅವಕ್ಕೆ ಆಚಾರ್ಯರು ಒಂದು ಎಕ್ಸ್ಪರ್ಟ್ ಅಂತ, ಅವರ ಒಂದು ನಿರ್ದೇಶನಗಳು ಹೇಗೆ ನಮಗೆ ಬೇರೆ ಬೇರೆ ಎಲ್ಲ ಚಟುವಟಿಕೆಗಳು ಮಾಡ್ತಾ ಕ್ರಮೇಣವಾಗಿ ನಮ್ಮ ಮನಸ್ಸಿನ ಎಲ್ಲ ಆ ರೀತಿ ಒಂದು ಇಚ್ಛೆ ಕೂಡ, ಪಾಪದ ಇಚ್ಛೆ ಕೂಡ ದೂರ. ಸೊ ಹಾಗೆ ಇದು ಮುಖ್ಯ ನಮಗೆ. ಭಾಗವತ ಮಾರ್ಗ ಮುಖ್ಯ, ಶ್ರವಣ, ಕೀರ್ತನ, ಸ್ಮರಣ, ಇದೆಲ್ಲ ಈ ವಿಧಾನ ಬಹಳ ಮುಖ್ಯ. ಜೊತೆಗೆ ಪಂಚರಾತ್ರ ವಿಧಿ ಕೂಡ ಮುಖ್ಯ ನಮಗೆ. ಪಂಚರಾತ್ರಿ ಭಗವಂತನ ಅರ್ಚನಾ ಪದ್ಧತಿ. ಸೊ ಭಗವಂತನ ಆರತಿ ನೋಡೋದು, ಇಲ್ಲಾಂದ್ರೆ ಭಗವತಿ ಆರತಿ ಮಾಡೋದು, ಭಗವಂತನ ಆ ರೀತಿ ಅರ್ಚನಾ ಪದ್ಧತಿ ಆರತಿ ಇದರಲ್ಲಿ ಅವನಿಗೆ ಆಹಾರ ತಯಾರಿ ಮಾಡೋದು. ಸೊ ಇದೆಲ್ಲವೂ ಕೂಡ ಪಂಚರಾತ್ರ ವಿಧಿ ಅಂತ ಹೇಳ್ಬೋದು ಒಂದು ರೀತಿ. ಸೊ ಅದರಲ್ಲಿ ಈ ನಿಯಮಗಳು ಬರುತ್ತೆ, ಈ ರೀತಿಯಲ್ಲೇ ಮಾಡ್ಬೇಕು, ಆ ರೀತಿ ಮಾಡ್ಬೇಕು. ಸೊ ಯಾವ್ದೋ ಒಂದು ವಿಡಿಯೋ ಯಾವುದೋ ನೋಡ್ತಾ ಇದೆ, ಜಗನ್ನಾಥಪುರಿಯಲ್ಲಿ ಭಗವಂತನ ಇದು ಅಡುಗೆ ಕೋಣೆ, ಅದು 1 ಎಕರೆ ಸ್ಥಳದಲ್ಲಿ ಇದೆ ಅಂತೆ. ಅಷ್ಟು ದೊಡ್ಡ ಅಡುಗೆ ಕೋಣೆ. ಯಾರಿಗೆ ಅಷ್ಟು ದೊಡ್ಡ ಅಡುಗೆ ಕೋಣೆ? ಯಾರಾದ್ರೂ ನಮ್ಮ ಮನೆಯಲ್ಲಿ ಅಡುಗೆ ಕೋಣೆ ಚಿಕ್ಕ ಕೋಣೆ ಇರುತ್ತೆ ಅಷ್ಟೇ, ಚಿಕ್ಕ ರೂಮ್ ಮನೆಯಲ್ಲಿ. ಬೇರೆದೆಲ್ಲ ಇದೆ, ನಮ್ದು ಹಾಲ್ ಇರುತ್ತೆ, ಇನ್ನೊಂದು ಪ್ರೈವೇಟ್ ಇನ್ನೊಂದು ರೂಮ್ ಇರುತ್ತೆ, ಇನ್ನೊಂದಿರುತ್ತೆ, ಎಲ್ಲ ಇರುತ್ತೆ. ಚಿಕ್ಕ ಅಡುಗೆ ಕೋಣೆ. ಅದೇ ಭಗವಂತನ ಅಡುಗೆ ಕೋಣೆ ಅಲ್ಲಿ ಜಗನ್ನಾಥಪುರದಲ್ಲಿ ತುಂಬಾ ದೊಡ್ಡದು. ಜಗನ್ನಾಥಪುರಿ ಅದು 1 ಎಕರೆ ಸುಮಾರು ಒಂದು ಇದು ಹೇಳ್ತಾ ಇದ್ರು ಅಲ್ಲಿ, ಅಷ್ಟು ದೊಡ್ಡ ಇದು. ಮತ್ತೆ ಅಲ್ಲಿ ಆ ರೀತಿ ನಿಯಮಗಳು ಪಾಲನೆ ಮಾಡೋದು, ಆ ರೀತಿ ಎಷ್ಟೋ ಜನ ಸೇವಕರು, ಭಕ್ತರು ಆ ಸೇವೆಯಲ್ಲಿ ತೊಡಗಿದ್ದಾರೆ. ಆ ರೀತಿಯ ಒಂದು ಶಿಸ್ತಿನಿಂದ ಅವರ ಅಭ್ಯಾಸ. ಸೊ ಅವರು ಹೇಳೋದು, ಅವರು ಅದನ್ನ ಇದು ಕೂಡ ವಾಸನೆ ಕೂಡ ನೋಡ್ಬಾರ್ದು, ಮೊದಲು ಭಗವಂತನ ಇದನ್ನು ಆನಂದಿಸ್ಬೇಕು. ಹಾಗೆ ಅವರು ಅದನ್ನು ಮುಚ್ಚಿಕೊಂಡು ಬಾಯಿ, ಇಲ್ಲಾಂದ್ರೆ ಬಾಯಿ ಇದು ತೆಗೆದಿದ್ರೆ ನಾವು ಇದು ತುಂಬಾ ಸುಗಂಧವಾಗಿದೆ, ತುಂಬಾ ರುಚಿಯಾಗಿರ್ಬೋದು, ಈ ಪದಾರ್ಥ ತುಂಬಾ ಸಿಹಿ ಆಗಿರ್ಬೋದು, ತುಂಬಾ ಹೀಗಾಗಿರ್ಬೋದು, ಹೀಗೆ ನಮ್ಮದು ನಾವು ಅದನ್ನ ಭೋಗಿಸುವ ಒಂದು ಇದು ಬರುತ್ತೆ. ಹಾಗೆ ಹೇಳ್ತಾರೆ, ಅಲ್ಲಿ ಮಾಡೋ ಸೇವಕರು ಅಲ್ಲ ಅವರು ಎಲ್ಲ ಮುಚ್ಕೊಂಡು, ಹೇಗೆ ನಾವು ಇವಾಗ ಮಾಸ್ಕ್ ಹಾಕೊಂಡು ಇದು ಮಾಡ್ತಾರೆ, ಸೊ ಅದೇ ರೀತಿಯಲ್ಲಿ ಅವರೆಲ್ಲ ಅದೇ ರೀತಿ ಕ್ರಮ ತಗೊಳ್ತಾರೆ. ಸೊ ಏನೇನೋ ತುಂಬಾ ವಿವರಣೆ ಕೊಡ್ತಾರೆ. ಭಗವಂತನ ರಸೋಯಿ, ಅವರ ಅರ್ಚನಾ, ಅವನ ಒಂದು ಅಡುಗೆ ಮಾಡೋ ಇದು ಕೂಡ, ಅಡುಗೆ ಕೋಣೆ ಕೂಡ ಅಷ್ಟು ರೀತಿಯ ಕ್ರಮಗಳಿದೆ. ಸೊ ಪಂಚರಾತ್ರ ವಿಧಿ ಅಂದ್ರೆ ಒಂದು ರೀತಿಯಲ್ಲಿ ಇದೆಲ್ಲವೂ ಕೂಡ ಅದಕ್ಕೆ ಸೇರುತ್ತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಡುಗೆ ಕೋಣೆ ಅದು ಇಟ್ಸ್ ಎಕ್ಸ್ಟೆನ್ಷನ್ ಆಫ್ ದ ಆಲ್ಟರ್ ಅಂತ ಹೇಳ್ತಾರೆ. ಎಕ್ಸ್ಟೆನ್ಷನ್ ಆಫ್ ದ ಆಲ್ಟರ್ ಅಂದ್ರೆ ಭಗವಂತನ ಪೂಜೆ ಮಾಡೋ ಗರ್ಭಗುಡಿ ಏನಿದೆ ಅದರ ವಿಸ್ತರಣೆಯೇ ಎಕ್ಸ್ಟೆನ್ಷನ್. ಒಂದ್ಸಲ ಮನೆಯಲ್ಲೇ ಒಂದು ಗೋಡೆ ಕಟ್ ಮಾಡಿ ಎಕ್ಸ್ಟೆನ್ಷನ್ ಮಾಡಿ ಇದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ ಕೊಟ್ಟರೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ಈ ಭಗವಂತನಿಗೆ ತಯಾರಿ ಮಾಡುವುದು ಭೋಗ ಅವರ ಮಂದಿರದಲ್ಲಿ, ಅದು ಕೂಡ ಈ ಗರ್ಭಗುಡಿಯ ವಿಸ್ತರಣೆ, ಅದ್ರ ಎಕ್ಸ್ಟೆನ್ಷನ್. ಅದು ಶ್ರೀಮತಿ ರಾಧಾರಾಣಿ ಅದು ನಿರ್ವಹಣೆ ತಗೊಂಡಿದ್ದಾರೆ, ಹೇಳೋದು ಅವರೇ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ. ಸೊ ಅವ್ರು ಮಾಡೋದು, ನಾವು ಅವ್ರಿಗೆ ಸಹಾಯ ಮಾಡೋದು ಅಸಿಸ್ಟೆಂಟ್ ಹೋಗಿ ನಾವು ಹೇಳ್ತೇವೆ, ನಮ್ಗೆ ಏನೋ ಸ್ವಲ್ಪ ಸೇವೆ ಕೊಡಿ, ಸ್ವಲ್ಪ ತರಕಾರಿ ಕಟ್ ಮಾಡ್ತೇನೆ, ಸ್ವಲ್ಪ ಹಚ್ಚಿ ಕೊಡ್ತೇನೆ ನಾನು, ಇಲ್ಲಾಂದ್ರೆ ಸ್ವಲ್ಪ ಪಾತ್ರೆಯನ್ನು ತೊಳೆದು ಕೊಡ್ತೇವೆ, ಇಲ್ಲ ಈ ರೀತಿ ನಾವು ಸಹಾಯ
ಇದು ಸಹಾಯ ಆಕ್ಚುಲಿ ಯಾರೋ ಮೇನ್ ಕುಕ್ ನಾನು ಮಾಡ್ತಾ ಇದ್ದೀನಿ ಅಂತ ಇಲ್ಲ, ಆ ಮೇನ್ ಮಾಡೋರು ಕೂಡ ಅವ್ರಿಗೆ ಆ ಬುದ್ಧಿ ಸರ್ವಸ್ಯ ಜ್ಞಾ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಗಾನ ಅಪವಾದ. ಸೊ ಆ ಬುದ್ಧಿ ಇದು ಎಲ್ಲವೂ ಕೊಡೋದು ಶ್ರೀಮತಿ ರಾಧಾ ಲಕ್ಷ್ಮೀ ದೇವಿ. ಸೊ ಯಾಕಂದ್ರೆ ಭಗವಂತನ ಸೇವೆ ಮಾಡೋದು ಅವ್ರು ಮಾಡಕ್ಕಾಗತ್ತೆ, ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಸಹಾಯ ಮಾಡೋದ್ರೆ ಅವ್ರಿಗೆ ನಮಗೂ ಕೂಡ ಒಂದು ಅವಕಾಶ ಕೊಡ್ತಾರೆ, ಅದರಲ್ಲಿ ತೊಡಗೋ ಒಂದು ಅವಕಾಶ ಕೊಡ್ತಾರೆ. ಸೊ ಇದು ಪಂಚರಾತ್ರ ವಿಧಿಯಲ್ಲಿ ಭಗವಂತನ ಮೂರ್ತಿ ಭಗವಂತನ ಮಂದಿರದಲ್ಲಿ ಅವನ ಸ್ಥಾಪನೆ ಮಾಡಿ ಅವನ ಭಕ್ತಿ ಸೇವೆ ಮಾಡಿ. ಸೊ ನಾರದ ಮುನಿಗಳು ಈ ವಿಧಾನವನ್ನು ಕೊಟ್ಟಿದ್ದಾರೆ, ನಾರದ ಪಂಚರಾತ್ರ. ನಮ್ಗೆ ಎರಡೂ ಕೊಡಬೇಕು, ಪಂಚರಾತ್ರ ವಿಧಿ ಕೊಡಬೇಕು, ಭಾಗವತ. ಒಂದೊಂದ್ಸಲ ಪ್ರಭುಪಾದರು ಹೇಳ್ತಾರೆ, ಹೇಗೆ ರೈಲ್ವೆ ಲೈನ್ ಇದ್ದ ಹಾಗೆ, ರೈಲ್ವೆ ಲೈನಲ್ಲಿ ಅದು ರೈಲ್ವೆ 2 ಟ್ರ್ಯಾಕ್ ಮೇಲೆ ಹೋಗುತ್ತೆ, ಒಂದು ಕಂಬಿ ಇನ್ನೊಂದು ಕಂಬಿ, ಒಂದೇ ಕಂಬಿಯಲ್ಲಿ ಯಾವ್ದು ರೈಲ್ವೆ ಲೈನ್ ಹೋಗೋದಿಲ್ಲ, 2 ಬೇರೆ ಚಕ್ರಗಳು ಇದ್ರ ಮೇಲೆ ಹೋಗುತ್ತೆ, ಅದರ ಮೇಲೆ. ಆ ರೀತಿಯಲ್ಲಿ ಹೇಳ್ತಾರೆ, ಇದು ಕೂಡ ಒಂದು ರೀತಿ 2 ಕೂಡ ಬೇಕು ನಮಗೆ. 2 ಕೂಡ 2 ರೈಲ್ವೆ 2 ಚಕ್ರಗಳು ಒಂದು ಕಂಬಿ ಮೇಲೆ ಹೋಗುತ್ತೆ, ಇನ್ನೊಂದು ಸೆಟ್ ಆಫ್ ಚಕ್ರಗಳು ಇನ್ನೊಂದು ಕಂಬಿ ಮೇಲೆ. ಹಾಗಾಗಿ 2 ಲೈನ್ ಕೂಡ ಬೇಕು, ಪಂಚರಾತ್ರ ವಿಧಿ ಕೂಡ ಬೇಕು, ಭಾಗವತ ವಿಧಿ ಕೂಡ ಬೇಕು. ಆದ್ರೆ ಒಂದೊಂದ್ಸಲ ಹೇಳೋದಿದೆ, ಅಕಸ್ಮಾತ್ ಅಸಾಧಾರಣ ಸನ್ನಿವೇಶ ಬಂತು, ಆ ರೀತಿ ಯಾವುದು ಎಲ್ಲೋ ಇದ್ದೀರಾ ನೀವು, ಹೇಗೋ ಅಲ್ಲಿ ಏಕಾಂತವಾಗಿದ್ದೀರೋ ಇನ್ನೊಂದಿದ್ದೀರೋ, ಆಗ ನೀವು ಈ ರೀತಿಯ ಕ್ರಮ ಪಂಚರಾತ್ರಕ್ಕೆ ವಿಧಿ, ಭಗವಂತನ ಮೂರ್ತಿ ಹಿಂದೆ ಇರ್ತಾ ಇತ್ತು. ಹಿಂದೆ ಜನರು ಭಗವಂತ ಮೂರ್ತಿಯನ್ನು ತಮ್ಮ ಜೊತೆ ಪ್ರಯಾಣದಲ್ಲೂ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರು ಎಲ್ಲೋದ್ರು ಕೂಡ ಅಲ್ಲಿ ಆ ಮೂರ್ತಿ ಪೂಜೆ ಮಾಡ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು. ಸೊ ಆ ರೀತಿ ಇರ್ತಾ ಇದ್ರು. ಆದ್ರೆ ಈಗ ಸಮಯ ಸ್ವಲ್ಪ ಬದಲಾವಣೆ, ನಮಗೆಲ್ಲರಿಗೂ ಆ ರೀತಿ ಆಗೋ ಒಂದು ಸಾಮರ್ಥ್ಯ, ಮನಶಕ್ತಿ ಎಲ್ಲ ಕಷ್ಟ. ಅಟ್ಲೀಸ್ಟ್ ಭಾಗವತ ವಿಧಿಯನ್ನು ಸ್ವೀಕರಿಸಬೇಕು. ಎಲ್ಲಿದ್ರು ಕೂಡ ಹರೇ ಕೃಷ್ಣ ಮತ್ತು ಜಪಿಸಬಹುದು ನಾವು, ಎಲ್ಲಿದ್ರು ಕೂಡ ಭಾಗವತವನ್ನು ಓದ್ಬೋದು ನಾವು, ಭಕ್ತರ ಸಂಘ ಮಾಡ್ಬೋದು. ಇದೆಲ್ಲ ಈ ಭಾಗವತ ವಿಧಿಯನ್ನು ನಾವು ಪಾಲನೆ. ಸೊ ಹಾಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಇದೆ, ಪುಸ್ತಕ ವಿತರಣೆ. ಸೊ ಇದೆಲ್ಲ ಇದು ಭಾಗವತ ವಿಧಿಯ ಚಟುವಟಿಕೆ, ಭಕ್ತಿ ಸೇವೆ. ಈ ರೀತಿಯಲ್ಲಿ ನಾವು ಭಕ್ತಿಯನ್ನು ಮಾಡೋದು. ಸೊ ಹರೇ ಕೃಷ್ಣ. ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ, ಯಾರಾದ್ರೂ ಏನಾದ್ರು ಸೇರಿಸ್ತೀರಾ ಹೇಳ್ತೀರಾ?